ಋಷಯಃ ಋಷಯಃ ಮಹರ್ಷಿಗಳು. ಮಹರ್ಷಿಗಳು. ಋಷಿಗಳು. ದುದುಹುಃ ದುದುಹು ಕರೆದರು. ಕರೆದರು. ದೇವೀಂ ದೇವಿ ಭೂದೇವಿಯನ್ನು. ಭೂದೇವಿಯನ್ನು. ಇಂದ್ರಿಯೇಶು ಇಂದ್ರಿಯೇಷು ಇಂದ್ರಿಯಗಳಲ್ಲಿ. ಇಂದ್ರಿಯಗಳಲ್ಲಿ. ಅಥಾ ಅಥಾ ಅನಂತರ. ಅನಂತರ. ಸತ್ತಮ ಸಪ್ತಮ ಎಲೈ ವಿದುರನೇ ಎಲೈ ವಿದುರನೇ ವತ್ಸಂ ವತ್ಸಂ ಕರುವನ್ನಾಗಿ. ಕರುವನ್ನಾಗಿ. ಬೃಹಸ್ಪತಿಂ ಬೃಹಸ್ಪತಿಂ ಋಷಿ ಬೃಹಸ್ಪತಿಯನ್ನು. ಋಷಿ ಬೃಹಸ್ಪತಿಯನ್ನು ಕೃತ್ವಾ ಕೃತ್ವಾ ಮಾಡಿಕೊಂಡು. ಮಾಡಿಕೊಂಡು ಪಯಃ ಪಯಃ ಹಾಲನ್ನು. ಹಾಲನ್ನು ಛಂದಃ ಮಯಂ ಛಂದಃ ವೇದ ಋಕುಗಳ ರೂಪದ. ವೇದಗಳ ರೂಪದ ಶುಚಿ ಶುಚಿ ಶುದ್ಧವಾದ. ಶುದ್ಧವಾದ. ಅನುವಾದ ಮತ್ತು ಭಾವಾರ್ಥ ಶಿಲ ಪ್ರಭುಪಾದರಿಂದ. ಶಿಲ ಪ್ರಭುಪಾದರಿಗೆ ಜಯ. ಮಹರ್ಷಿಗಳೆಲ್ಲರೂ ಸೇರಿ ಬೃಹಸ್ಪತಿಯನ್ನು ಕರುವನ್ನಾಗಿ ಮಾಡಿಕೊಂಡು ಇಂದ್ರಿಯಗಳನ್ನೇ ಪಾತ್ರೆಯನ್ನಾಗಿಸಿ ತಮ್ಮ ಮಾತು ಮನಸ್ಸು ಶ್ರೋತ್ರಗಳನ್ನು ಶುದ್ಧಗೊಳಿಸಿಕೊಳ್ಳುವ ಸಲುವಾಗಿ ಎಲ್ಲ ಬಗೆಯ ವೈದಿಕ ಜ್ಞಾನವನ್ನು ಕರೆದುಕೊಂಡರು. ಮಹರ್ಷಿಗಳೆಲ್ಲರೂ ಸೇರಿ ಮಹರ್ಷಿಗಳೆಲ್ಲರೂ ಸೇರಿ ಬೃಹಸ್ಪತಿಯನ್ನು ಕರುವನ್ನಾಗಿ ಮಾಡಿಕೊಂಡು ಬೃಹಸ್ಪತಿಯನ್ನು ಕರುವನ್ನಾಗಿ ಮಾಡಿಕೊಂಡು ಇಂದ್ರಿಯಗಳನ್ನೇ ಪಾತ್ರೆಯನ್ನಾಗಿಸಿ ಇಂದ್ರಿಯಗಳನ್ನೇ ಪಾತ್ರೆಯನ್ನಾಗಿಸಿ ತಮ್ಮ ಮಾತು ಮನಸ್ಸು ಶ್ರೋತ್ರಗಳನ್ನು ಶುದ್ಧಗೊಳಿಸಿಕೊಳ್ಳುವ ಸಲುವಾಗಿ ಸ್ತೋತ್ರಗಳನ್ನು ಶುದ್ಧಗೊಳಿಸುವ ಸಲುವಾಗಿ ಎಲ್ಲ ಬಗೆಯ ವೈದಿಕ ಜ್ಞಾನವನ್ನು ಕರೆದುಕೊಂಡರು. ಎಲ್ಲ ಬಗೆಯ ವೈದಿಕ ಜ್ಞಾನವನ್ನು ಕಳೆದುಕೊಂಡರು. ಹರೇ ಕೃಷ್ಣ. ಗೌರಿ ಪ್ರಿಯ ಮಾತಾಜಿ ಓದಿ. ಅವರಲ್ಲದಿದ್ರೆ ಗಾಯತ್ರಿ ಶನೈ ಮಾತಾಜಿ ಓದಿ. ಹರೇ ಕೃಷ್ಣ. ಕೇಳ್ತದ ನಾನ್ ಮಾತನಾಡುದು? ಗೌರಿ ಓಕೆ. ಗಾಯತ್ರಿ ಶನೈ ಮಾತಾಜಿ ಓದಿ. ಬೇರೆಯವ್ರು ಓದಿ ಮಾತಾಜಿ, ನಾನು ಕನ್ನಡಕ ಇಟ್ಕೊಂಡಿಲ್ಲ. ಓಕೆ. ಗೌರಿ ಪ್ರಿಯ ಮಾತಾಜಿ ಓದಿ. ಭಾವಾರ್ಥ ಶಿಲಪ್ರಪಾದರಿಂದ ಶಿಲಪ್ರಪಾತಿದೆ. ಬೃಹಸ್ಪತಿಯು ಸ್ವರ್ಗಲೋಕಗಳ ಪುರೋಹಿತ ಮಹಾತ್ಮರಾದ ಋಷಿಗಳು ತರ್ಕಬದ್ಧ ಬದ್ಧ ವಿಧಾನದಿಂದ ವೈದಿಕ ಜ್ಞಾನವನ್ನ ಬೃಹಸ್ಪತಿಯ ಮೂಲಕ ಈ ಲೋಕದ ಮಾನವ ಸಮಾಜಕ್ಕೆ ಮಾತ್ರವಲ್ಲ ಬ್ರಹ್ಮಾಂಡದ ಎಲ್ಲಾ ಭಾಗಗಳವರೆಗೂ ಅದರಿಂದ ಕಲ್ಯಾಣವಾಗಬೇಕೆಂಬ ಉದ್ದೇಶದಿಂದ ಪಡೆದರು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವೈದಿಕ ಜ್ಞಾನವು ಮಾನವ ಸಮುದಾಯದ ಅತ್ಯಗತ್ಯ ವಸ್ತುಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಮಾನವ ಸಮಾಜವು ಭೂಮಿಯಿಂದ ಕೇವಲ ಧಾನ್ಯಗಳನ್ನ ಇತರ ದೇಹ ಪೋಷಣೆಯ ವಸ್ತುಗಳನ್ನ ಪಡೆಯುವಷ್ಟರಿಂದ ತೃಪ್ತವಾದರೆ ಸಾಕಷ್ಟು ಸಂಪದ್ಭರಿತವಾಗಲಾರದು. ಮಾನವರ ಮನಸ್ಸಿಗೂ ಕಿವಿಗಳಿಗೂ ಆಹಾರ ಬೇಕು. ಆಧ್ಯಾತ್ಮಿಕ ಸ್ಪಂದಿಸುವುದಕ್ಕೂ ಅದು ಬೇಕು. ಅಲೌಕಿಕ ಕಿವಿಗಳಿಗೂ ಆಹಾರ ಬೇಕು. ಆಧ್ಯಾತ್ಮಿಕವಾಗಿ ಸ್ಪಂದಿಸುವುದಕ್ಕೂ ಅದು ಬೇಕು. ಅಲೌಕಿಕ ಕಂಪನಗಳಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಈ ಮಹಾಮಂತ್ರವು ಸಮಸ್ತ ವೈದಿಕ ಜ್ಞಾನದ ಕಂಪನಗಳಾಗಿವೆ. ಕಂಪನಗಳಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ ಈ ಮಹಾಮಂತ್ರವು ಸಮಸ್ತ ವೈದಿಕ ಜ್ಞಾನದ ಸಾರವಾಗಿದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಲಿಯುಗದಲ್ಲಿ ಈ ವೈದಿಕ ಮಹಾಮಂತ್ರವನ್ನ ಕ್ರಮ ತಪ್ಪದೆ ಜಪಿಸುತ್ತಿದ್ದರೆ, ಶ್ರವಣಂ ಕೀರ್ತನೆಂಬ ಭಕ್ತಿ ವಿಧಾನದ ಕ್ರಮದಂತೆ ಆಲಿಸುತ್ತಿದ್ದರೆ ಅದು ಎಲ್ಲಾ ಸಮಾಜಗಳಲ್ಲೂ ಶುದ್ಧೀಕರಿಸುತ್ತದೆ. ಮಾನವರು ಲೌಕಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಸಂತೋಷವಾಗಿರುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಮುಂದಕ್ಕಿದೆಯಾ? ಮಾತಾಜಿ ಅಷ್ಟೇ ಮಾತಾಜಿ, ಆಯ್ತು. ಧನ್ಯವಾದ. ಸಾರಿ ಪ್ರಭುಜಿ, ತಪ್ಪಾಯ್ತು. ಇಲ್ಲ ಸರಿಯಾಗಿ.
ಋಷಯೋ ದುದುಹುರ್ದೇವೀಂ ಇಂದ್ರ ಯಶ್ವಥ ಸತ್ತಮ ವತ್ಸಂ ಬೃಹಸ್ಪತಿಂ ಕೃತ್ವ ಪಯಶ್ಚಂದೋಮಯಂ ಶುಚಿ. ಮಹರ್ಷಿಗಳೆಲ್ಲರೂ ಸೇರಿ ಬೃಹಸ್ಪತಿಯನ್ನು ಕರುವನ್ನಾಗಿ ಮಾಡಿಕೊಂಡು ಇಂದ್ರಿಯಗಳನ್ನೇ ಪಾತ್ರೆಯನ್ನಾಗಿಸಿ ತಮ್ಮ ಮಾತು ಮನಸ್ಸು ಶ್ರೋತ್ರಗಳನ್ನು ಶುದ್ಧಗೊಳಿಸಿಕೊಳ್ಳುವ ಸಲುವಾಗಿ ಎಲ್ಲ ಬಗೆಯ ವೈದಿಕ ಜ್ಞಾನವನ್ನು ಕರೆದುಕೊಂಡರು. ಸೊ ಈಗ ಹಿಂದಿನ ಇದರಲ್ಲಿ ಋತು ಮಹಾರಾಜರು ಭೂದೇವಿಯನ್ನು ಅವರ ಬೆನ್ನಟ್ಟಿ ಮತ್ತೆ ಭೂದೇವಿಯವರು ಅವರನ್ನ ಶರಣಾಗತರಾದರು. ಪೃಥ್ವಿ ಮಹಾರಾಜ ಸಾಕ್ಷಾತ್ ಭಗವಂತನ ಶಕ್ತಿ ಆವೇಶ ಅವತಾರವೇ. ಸೊ ಹಾಗೆ ಅವರು ಅವರನ್ನು ಆಶ್ರಯಿಸಿ ಮತ್ತೆ ಅವರು ಸೂಕ್ತ ಸಲಹೆಗಳನ್ನು ಕೊಟ್ಟರು. ಹೇಗೆ ಅಲ್ಲಿರುವ ಅಷ್ಟಿರುವ ಜನರಿರುವ ಕಷ್ಟಗಳನ್ನ ನಿವಾರಣೆಗೆ ಅವರು ಸಲಹೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಕೇಳ್ತಾ ಇರೋದು, ಪೃಥು ಮಹಾರಾಜರು ಅದರ ಲಾಭವನ್ನು ಪಡೆದ್ರು. ಅವರು ಭೂದೇವಿಯವರು ಹೇಳಿದಾಗೆ ಅವರು ಭೂದೇವಿಯನ್ನು ಗೋಮಾತೆ ರೂಪದಲ್ಲಿ, ಸೊ ಅದರಿಂದ ಸ್ವಯಂಭೂ ಮನುವನ್ನು ಕರುವಿನ ರೀತಿಯಲ್ಲಿ ಮಾಡಿ ಸೊ ಆ ಹಾಲನ್ನು ಪಡೆದರು ಅವ್ರ ಕೈಗಳಲ್ಲಿ ಅಂತ ತರ ಕೇಳಿದ್ವಿ ನಾವು. ಆಕ್ಚುಲಿ ಒಂದು ರೀತಿ ಇದು ಫಿಗರೇಟಿವ್, ಅಲಂಕಾರಿತವಾಗಿ ಅಂತ ಪ್ರಭುಪಾದರು ಹೇಳಿದ್ರು. ಇದು ಅಂದ್ರೆ ಭೂದೇವಿ ನಮ್ಗೆ ಏನ್ ಬೇಕಾದ್ರೆ ಕೊಡ್ಬೋದು. ಕೊಡೋದಕ್ಕೆ ನಾವು ಕೃಷ್ಣ ಪ್ರಜ್ಞೆ ಅಲ್ಲಿರೋ ವ್ಯಕ್ತಿಗಳಿರ್ಬೇಕು. ಈ ಇದರಲ್ಲಿ ಅರ್ಥ ತಿಳಿಸ್ತಾ ಇದ್ದು, ಒಂದು ಗೋವು, ಒಂದು ಕರು ತನ್ನ ಮಗು, ತನ್ನ ಪ್ರೀತಿಯ ಕರು ಅದು ನೋಡಿದಾಗ ಸಹಜವಾಗಿ ಅದು ಹಾಲು ಕೊಡುತ್ತೆ, ಎಷ್ಟು ಬೇಕೋ ಅಷ್ಟು ಕೊಡುತ್ತೆ. ಸೊ ಹಾಗೆ ಶ್ರೀಲ ಪ್ರಭುಪಾದರು ತಿಳಿಸ್ತಾ ಇದ್ದಿದ್ದು ಮುಖ್ಯ ವಿಷಯ ಏನು ಅಂದ್ರೆ, ಕೃಷ್ಣ ಪ್ರಜ್ಞೆ ಉಳ್ಳ ವ್ಯಕ್ತಿಗಳು ಭಕ್ತರಿದ್ರೆ, ಸೊ ನಮ್ಮ ತಾಯಿ ಭೂದೇವಿಯವರಿಗೆ ಸಹಜವಾಗಿ ಪ್ರೀತಿ ಉಕ್ಕಿ ಅವ್ರು ನಮ್ಗೆ ಏನ್ ಬೇಕೋ ಎಲ್ಲ ಅಗತ್ಯಗಳು ಕೊಡ್ತಾರೆ ಅಂತ ಅಲ್ಲಿ ಶ್ರೀಲ ಪ್ರಭುಪಾದ ಕೆಲವು ಭಾವಾರ್ಥಗಳಿಂದ ಹೇಳಿದ್ದು. ಸೊ ಹಾಗೆ ಭೂದೇವಿಯಿಂದ ಏನು ಉತ್ಪತ್ತಿ, ಏನ್ ಬೇಕು ತಮ್ಮ ಪ್ರಜೆಗಳಿಗೆ ಎಲ್ಲವೂ ಕೂಡ ಋತು ಮಹಾರಾಜರು ಪಡೆದರು. ಎಲ್ಲ ಅಗತ್ಯಗಳು ಪಡೆದರು ಅವರು ಎಲ್ಲ. ಸೊ ಒಂದು ರೀತಿಯಲ್ಲಿ ತಾಯಿ ಭೂದೇವಿ ಒಂದು ಪ್ರಕೃತಿ ಅಂತಾನು ಹೇಳುವ, ಪ್ರಕೃತಿ ಈ ಸಂಪೂರ್ಣ ಭೌತಿಕ ಜಗತ್ತಿನ ಒಂದು ಪ್ರತಿನಿಧಿ. ಸೊ ಹಾಗೆ ನಾವು ಎಲ್ಲರೂ ಕೂಡ ಯಾರ್ಯಾರಿಗೆ ಏನೇನು ಅಗತ್ಯಗಳಿದೆ ಎಲ್ಲ ಪಡಿಬಹುದು. ಸೊ ಇಲ್ಲಿ ಈ ರೀತಿ ದೇವತೆಗಳು ಅವರು ಕೂಡ ಇಲ್ಲಿ ಪ್ರಕೃತಿಯಿಂದನೋ ಏನಾದ್ರು ತಾಯಿ ಭೂದೇವಿ ಇಲ್ಲದೆ ಪ್ರಕೃತಿ ಅಂತ ಮದರ್ ನೇಚರ್ ಹೇಳ್ತೇವೆ, ತಾಯಿ ಪ್ರಕೃತಿ ಅಂತ ಹೇಳ್ತೇವೆ. ಸೊ ಅವರು ನಮಗಿಂತ ಹೆಚ್ಚಾಗಿ ಅವ್ರಿಗೆ ಇಲ್ಲಿ ದೇವತೆಗಳು ಮತ್ತೆ ದೇವತೆಗಳಲ್ಲೂ ಇಲ್ಲಿ ಋಷಿಗಳಿಗೆ ಈಗ ವಿಷಯ. ಸೊ ಎಲ್ಲರೂ ಬರ್ತಾರೆ, ಒಬ್ಬೊಬ್ರು ಎಲ್ಲ ಇವರು ಬರ್ತಾರೆ, ಎಲ್ಲರೂ ಕೂಡ ಹೇಗೆ ಪಡಿಬಹುದು ಈ ಪ್ರಕೃತಿಯಿಂದ, ತಾಯಿ ಪ್ರಕೃತಿಯಿಂದ ಇಲ್ಲ ತಾಯಿ ಭೂದೇವಿಯಿಂದಾನೇ ಪಡಿಬಹುದು ಅವರೆಲ್ಲ ಲಾಭವನ್ನು, ಏನು ಅವ್ರಿಗೆ ಅಗತ್ಯಗಳಿದೆ ಎಲ್ಲ ಬೇಕು. ಸೊ ಈಗ ಇಲ್ಲಿ ನಡೀತಾ ಇರೋದು ಇಲ್ಲಿ ಮಾತುಕತೆ ಬೃಹಸ್ಪತಿ ಮತ್ತೆ ಋಷಿಗಳು. ಸೊ ಋಷಿಗಳಿಗೆ ಅವ್ರಿಗೆ ಮುಖ್ಯವಾಗಿ ಏನ್ ಬೇಕು, ಮುಖ್ಯವಾಗಿ ಏನ್ ಬೇಕು ಅವ್ರಿಗೆ? ವೇದ ಬೇಕು ಅವ್ರಿಗೆ, ವೇದ ಜ್ಞಾನ ಬೇಕು ಅವ್ರಿಗೆ. ಋಷಿಮುನಿಗಳಿಗೆ ಅವ್ರಿಗೇನು ಆಹಾರ ಬೇಡ ಅಂತಲ್ಲ, ಆದ್ರೆ ಅವ್ರಿಗೆ ಹೆಚ್ಚು ಅವ್ರಿಗೆ ಪ್ರಭುಪಾದ್ರ ಇನ್ನೊಂದು ಪಾಯಿಂಟ್ ನಮ್ಗೆ ಇಲ್ಲಿ ತಿಳಿಸ್ತಾ ಇರೋದು ಭಾವಾರ್ಥದಲ್ಲಿ, ಈ ಕೇವಲ ನಮ್ಗೆ ಆಹಾರ ಧಾನ್ಯಗಳಿದ್ಬಿಟ್ರೆ ಸಾಕಾಗಲ್ಲ. ಅಗತ್ಯಗಳು ಅದು ಚೆನ್ನಾಗಿ ತಿನ್ಬಿಟ್ರೆ, ಚೆನ್ನಾಗಿ ನಮ್ಗೆ ಇದಾಗ್ಬಿಟ್ರೆ ಆಗೋಯ್ತಾ, ಅದು ಈ ಜಡ ದೇಹಕ್ಕೆ ಆಯ್ತು. ಆದ್ರೆ ಮೂಲತಃ ನಾವೆಲ್ಲರೂ ಆತ್ಮ. ಸೊ ನಾವು ಆತ್ಮ ಆದ್ರಿಂದ ಆತ್ಮಕ್ಕೆ ಬೇರೆ ಅಗತ್ಯಗಳಿದೆ. ಸೊ ಹೇಳ್ತಾರಲ್ವಾ ಯಾವಾಗಲೂ ಉದಾಹರಣೆ, ಅದು ಒಂದು ಮೀನು. ಸೊ ಮೀನು ಅದಕ್ಕೆ ಅಗತ್ಯ ಮುಖ್ಯವಾಗಿ ಅದು ನೀರಿನಲ್ಲಿ ಇರ್ಬೇಕು. ನೀರಿನ ಪ್ರಾಣಿ, ಅದು ಜಲಪ್ರಾಣಿ. ಆ ಮೀನಿಗೆ ಎಲ್ಲಾ ತರ ಅಗತ್ಯಗಳು ನೀರಿನ ಹೊರಗೆ ಕೊಟ್ರೆ ಹೇಗಿರುತ್ತೆ. ಹಾಗೆ ಕೂಡ ನಾವು ಕೂಡ ಆಧ್ಯಾತ್ಮಿಕ ಜೀವಿ. ನಾವು ಆಧ್ಯಾತ್ಮಿಕ ಜೀವಿ ಆದ್ರಿಂದ ನಮಗೆ ಕೇವಲ ಈ ಭೌತಿಕ ಅಗತ್ಯಗಳು, ದೇಹದ ಅಗತ್ಯಗಳು
ಈ ದೇಹದ ಅಗತ್ಯ. ಇಲ್ಲಿ ಒಂದು ಆಹಾರ ಧಾನ್ಯಗಳು, ಜೊತೆಗೆ ಎಲ್ಲ ಹೇಳ್ತಾ ಇದ್ರು ಭೂದೇವಿ ಎಲ್ಲ ಚಿನ್ನ, ಬೆಲೆ ಬಾಳುವ ಇದು ವಸ್ತುಗಳು, ಬೇರೆ ಬೇರೆ ಡೈಮಂಡ್ ಎಲ್ಲ ಕೊಡ್ಬೋದು ನಾವು ಅಲ್ಲಿ. ಮೈನಿಂಗ್ ಎಲ್ಲ ಮಾಡಿದ್ರೆ ಭೂದೇವಿ ಎಲ್ಲ ಇದೆಲ್ಲ ಕೊಡ್ಬೋದು. ಆದ್ರೆ ಇದರಿಂದನೇ ನಮ್ಮ ಮಾನವ ಸಮಾಜದಲ್ಲಿ ಆರ್ಥಿಕ ಬೆಳವಣಿಗೆಯಿಂದ ನಮಗೆ ಸಮಾಧಾನ, ಮನಃಶಾಂತಿ, ತೃಪ್ತಿ ಆಗೋದಿಲ್ಲ ಅದು. ಸೊ ಹಾಗಿದ್ದರೆ ಯಾಕೆ ಇವಾಗ ನೋಡಿ ಎಲ್ಲ ದೇಶ ಶುದ್ಧ ದೊಡ್ಡ ದೊಡ್ಡ ದೇಶಗಳು ದೊಡ್ಡ ದೊಡ್ಡ ಬಿಲ್ಡಿಂಗು, ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ತಾರ ಅವರು, ದೊಡ್ಡ ದೊಡ್ಡ ಇದು ಹೆದ್ದಾರಿಗಳು ಮಾಡ್ತಾರೆ, ಎಲ್ಲ ದೊಡ್ಡ ದೊಡ್ಡ ಇದು ಮೆಷಿನ್ಗಳೆಲ್ಲ ಕಂಡುಹಿಡಿದಿದ್ದಾರೆ, ತುಂಬಾ ಶೋಧನೆ ಮಾಡಿ ತಾಂತ್ರಿಕ ಬೆಳವಣಿಗೆ. ಆದ್ರೆ ಯಾಕೆ ಅಸಮಾಧಾನ, ಯಾಕೆ ಆ ಕಲಹ? ಸೊ ಯಾಕೆ ಅಂದ್ರೆ ಆಧ್ಯಾತ್ಮಿಕವಾಗಿ ಒಂದು ತೃಪ್ತಿ ಇಲ್ಲ ಅಂದ್ರೆ ಭೌತಿಕವಾಗಿ ನಮ್ಮ ಸ್ವಭಾವವೇ ಹಾಗೆ. ಸ್ವಭಾವವೇ ನಮ್ಮದು ಚಿಕ್ಕ ಚಿಕ್ಕ ವಿಷಯಕ್ಕೆ ಕಲಹ, ಚಿಕ್ಕ ಚಿಕ್ಕ ವಿಷಯಕ್ಕೆ ಭಿನ್ನಾಭಿಪ್ರಾಯ, ಚಿಕ್ಕ ಚಿಕ್ಕ ಇದು ನಾನ್ ಮಾತು ಯಾಕೆ ನೀವು ಕೇಳೋದಿಲ್ಲ, ನೀವ್ ಯಾಕೆ ನನ್ನ ಮಾತು ಕೇಳಿ. ಸೊ ಹೀಗೆ ಒಂದೊಂದು ವ್ಯಕ್ತಿಗಳು ನಾವ್ ಹೇಗೆ ಹೇಳ್ತೀವೋ ಅದೇ ತರ ಅದು ದೊಡ್ಡದಾಗ್ತಾ ಜಾತಿಗಳು, ಸಮಾಜವು, ದೇಶಗಳು ಹಾಗೆ ಆಗುತ್ತೆ. ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ನಾನು ಯೋಚನೆ ಮಾಡ್ತಾ ಇದ್ದೆ, ಕೊರಿಯಾ ಒಂದೇ ದೇಶ, ಒಂದೇ ಜನ, ಆದರೆ ಅವ್ರ ಮಧ್ಯೆ ಎಷ್ಟು ಇದಿದೆ ಅಂದ್ರೆ ಒಂದು 70-80 ವರ್ಷದಿಂದ ಅವರು ಯುದ್ಧ ಮಾಡ್ಕೊಂಡು ಬೇರೆ ಆಗ್ಬಿಟ್ರು. ಕೆಲವರು ಇವರು ಅಮೆರಿಕ ಅವರು ಅಲ್ಲಿ ಒಂದ್ ಕಡೆ ಸಪೋರ್ಟ್ ಮಾಡಿದ್ರು, ರಷ್ಯಾ ಅವ್ರು ಇನ್ನೊಂದ್ ಕಡೆ ಸಪೋರ್ಟ್ ಮಾಡಿದ್ರು, ರಷ್ಯಾ ಚೈನಾ. ಸೊ 2 ಭಾಗ, ಒಂದೇ ಜನ, ಒಂದೇ ಇದು. ಮತ್ತೆ ಈಗಲೂ ಕೂಡ ಅವ್ರ ಮಧ್ಯೆ ಆಗಿದೆ. ಮತ್ತೆ ಹೇಳ್ತಾರೆ ಎಲ್ಲರೂ ಕೂಡ ಅವ್ರ ದೇಶಗಳಲ್ಲಿ ಎಲ್ಲರೂ ಕೂಡ ಕಲ್ತ್ಬಿಟ್ಟಿದ್ದಾರೆ ಹೇಗೆ ಯುದ್ಧ ಮಾಡೋದು. ಯಾವಾಗ ಯುದ್ಧ ಆದ್ರೆ ರಿಸರ್ವ್ ಫೋರ್ಸ್ ಆರ್ಮಿ, ವರ್ಲ್ಡ್ ಅಲ್ಲೇ ಎಲ್ಲ ಸೈನ್ಯಗಳೆಲ್ಲ ಟಾಪ್ 10 ಅಲ್ಲಿ ಇದ್ದಾರೆ ಇಬ್ರು ಕೂಡ. ಚಿಕ್ಕ ಚಿಕ್ಕ ದೇಶಗಳು ನೋಡಿದ್ರೆ ತುಂಬಾ ಜಾಸ್ತಿ ಇದೆ. ಆದರೆ ಇಬ್ರು ಕೂಡ ಅದ್ರ ಪಟ್ಟಿಗೆ ಸೌತ್ ಕೊರಿಯಾ ಅನ್ಸುತ್ತೆ ತುಂಬಾ ತಾಂತ್ರಿಕವಾಗಿ ತುಂಬಾ ಬೆಳವಣಿಗೆ ಇದೆ, ಎಲ್ಲ ಇದೆ. ಇದ್ರೂನು ಅವ್ರಿಗೆ ಭಯ, ಯಾವಾಗ ಅವ್ರು ನಮ್ಮನ್ನ ಅಟ್ಯಾಕ್ ಮಾಡ್ಬಿಡ್ತಾರೆ, ಆಕ್ರಮಣ ಮಾಡ್ಬಿಡ್ತಾರೆ. ಸೊ ಅವ್ರಿಗೆ ಎಲ್ಲರನ್ನು ಕೂಡ ಟ್ರೈನಿಂಗ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಸೊ ಕೇವಲ ದೇಹ ಅಗತ್ಯಗಳಿಂದ ಜನರ ಇದು ಆಗೋದಿಲ್ಲ. ಅವರು ಅರ್ಥ ಮಾಡ್ಕೊಳ್ಬೇಕು, ನಾವು ಈ ಆಧ್ಯಾತ್ಮಿಕ ಕಿಡಿಗಳು, ನಾವು ಭಗವಂತನ ನಿತ್ಯ ಸೇವಕರು. ಸೊ ನಾವು ಯಾಕೆ ಈ ಸ್ವಲ್ಪ ಸಮಯಕ್ಕೆ ನಾವಿಲ್ಲೋ ಬದುಕುವ ಒಂದು 20 ವರ್ಷ 50 ವರ್ಷ, ಗರಿಷ್ಠ ಪಕ್ಷ 100 ವರ್ಷ, ಇದಕ್ಕೋಸ್ಕರ ನಾವು ಇಷ್ಟು ಯಾಕೆ ನಾವು ಈ ರೀತಿಯ ಒಂದು ಕಾಮ, ಕ್ರೋಧ, ಲೋಭ, ಮೋಹ ಇದನ್ನ ಬೆಳೆಸ್ಕೊಂಡು ನಾವು ಜೀವನವನ್ನು ವ್ಯರ್ಥ ಮಾಡ್ಕೊಳ್ಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆಲ್ಲ ಜ್ಞಾನ ಬೇಕು, ಇದಕ್ಕೆಲ್ಲ ಬುದ್ಧಿ ಬೇಕು, ಇದಕ್ಕೆ ಚಿಂತನೆ ಬೇಕು. ಸೊ ಅದಿಲ್ಲ ಅಂದ್ರೆ ನಮಗೆ ಭೌತಿಕವಾಗಿ ಎಲ್ಲ ಇದ್ರೂ, ಆಹಾರ ಚೆನ್ನಾಗಿರ್ಬೋದು, ಎಲ್ಲ ಬೇರೆ ಎಲ್ಲ ಆನಂದಿಸಕ್ಕೆ ಎಲ್ಲ ಇಂದ್ರಿಯ ಸುಖಗಳಿರ್ಬೋದು, ಆದರೆ ಪ್ರಯೋಜನ ಇಲ್ಲ. ಸೊ ಪ್ರಭುಪಾದರು ಆ ಪಾಯಿಂಟ್ ನಮಗೆ ಇಲ್ಲಿ ಹೇಳ್ತಾ ಇರೋದು ಅಗತ್ಯ. ನಮಗೆ ಏನು ಅಗತ್ಯ ನಮಗೆ ಅಂದ್ರೆ ಕೇವಲ ಆಹಾರ, ಅದು ನಮ್ಗೆ ಅಗತ್ಯ ಇಲ್ಲ. ಬೇರೆ ಆರ್ಥಿಕವಾಗಿ ಬೆಳವಣಿಗೆ ಮಾಡಿಕೊಂಡು ಇಲ್ಲ ಈ ಉದ್ಯಮಿಗಳು ಇಲ್ಲ ಕೈಗಾರಿಕೆ ಇದೆಲ್ಲ, ಇದು ನಮ್ಮನ್ನ ತೃಪ್ತಿ ಮಾಡಕ್ಕಾಗಲ್ಲ. ನಮಗೆ ಇದು ಬೇಕು, ಆಧ್ಯಾತ್ಮಿಕ ಶಬ್ದ ಬೇಕು ನಮಗೆ, ಆಧ್ಯಾತ್ಮಿಕ ಶಬ್ದ. ಸೊ ಈ ವೇದ ಅಂದ್ರೆ ಆಕ್ಚುಲಿ ಆಧ್ಯಾತ್ಮಿಕ ಶಬ್ದ, ಇದು ವೇದಗಳು ಭಗವಂತನಿಂದಲೇ ಬರುವ ಇದು. ಸೊ ಅದರ ಅಗತ್ಯ ಇದೆ, ವೇದ ಜ್ಞಾನದ ಅಗತ್ಯ ಇದೆ. ಆ ವೇದ ಜ್ಞಾನದಲ್ಲೂ ಕೂಡ ವೇದದ ಸಾರ ಏನು, ವೇದಗಳ ಸಾರ, ವೇದಗಳು ಬಹಳ ಇದೆ, ವೇದ ಜ್ಞಾನ, ವೇದ ಉಪನಿಷತ್ ಪುರಾಣಗಳಿದೆ. ಏನು ವೇದದ ಸಾರ, ವೇದಗಳ ಸಾರ, ಯಾವ ಗ್ರಂಥ ವೇದಗಳ ಸಾರ? ಭಗವಂತನನ್ನು ತಿಳಿಯುವುದು, ತಿಳಿಯೋದು. ಯಾವ ಗ್ರಂಥ ವೇದಗಳ ಸಾರ? ವೇದಗಳು ಅಂತ ಹೇಳಿದ್ರೆ ಆ ಪುಸ್ತಕಗಳು, ಆ ಸಾಹಿತ್ಯ ಎಲ್ಲ, 4 ವೇದಗಳು, 108 ಉಪನಿಷತ್ಗಳು, ಎಷ್ಟೋ ಪುರಾಣಗಳು. ಸೊ ಅದರಲ್ಲಿ ಯಾವ್ದು ಮುಖ್ಯವಾದ, ನಮಗೆ ಯಾವ ಗ್ರಂಥ ತುಂಬಾ ಮುಖ್ಯವಾದ? ಇದು ಈ ಭಾಗವತ ನಾವೇನ್ ಓದ್ತಾ ಇದೀವಿ, ಈ ಭಾಗವತ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಬ್ರಹ್ಮಸೂತ್ರ ಭಾಷ್ಯ, ವೇದ ಸಾರ ಇದು. ಮತ್ತೆ ನಾವು ಇದಂ ಭಾಗವತಂ ನಾಮ, ಭಾಗವತದಲ್ಲಿ ನಾವು ಮತ್ತೆ ಹೇಳ್ತೀನಿ. ನಂಗೆ ಇವಾಗ ಶ್ಲೋಕ ನೆನಪು ಬರೋದಿಲ್ಲ, ಯಾರ ನೆನಪು ಬಂದ್ರೆ ಹೇಳ್ಬೋದು. ಈ ಭಾಗವತ ಅಂದ್ರೆ ಇದು ವೇದ ಸಾಹಿತ್ಯದ ಇದು ಸಾರ. ಇದು ನಿಗಮ ಕಲ್ಪತರೋರ್ ಗಲಿತಂ ಫಲಮಿದಂ ಶುಕಮುಖಾದ್ ಅಮೃತ ದ್ರವ ಸಂಯುತಂ. ಸೊ ನಿಗಮ ಕಲ್ಪತರೋ, ನಿಗಮ ಅಂದ್ರೆ ಈ ವೇದಗಳು ಇನ್ನೊಂದು ಹೆಸರು ನಿಗಮ. ಸೊ ಅದು ಕಲ್ಪತರ ವೃಕ್ಷ ಇದ್ದಾಗೆ. ಕಲ್ಪತರ ವೃಕ್ಷದಲ್ಲಿ ಎಲ್ಲ ಸಿಗುತ್ತೆ, ಏನ್ ಬೇಕಾದ್ರೂ ಕೇಳಿದ್ರೆ ಸಿಗುತ್ತೆ. ಇವಾಗ ನಮಗೆ ಇಲ್ಲಿ ಸಿಗ್ಬೇಕು ಅಂದ್ರೆ ನಮಗೆ
ಮಾವಿನ ಮರದಲ್ಲಿ ಮಾವಿನಕಾಯಿ ಸಿಗುತ್ತೆ, ಇಲ್ಲಿ ಇನ್ನೊಂದು ಮರದಲ್ಲಿ ಆ ತರ ಹೂ ಸಿಗುತ್ತೆ, ಆ ತರ ಹಣ್ಣು ಸಿಗುತ್ತೆ. ಅದರ ವೇದದ ವೃಕ್ಷ, ಕಲ್ಪತ ವೃಕ್ಷ ಹೇಗೆ ಅಂದ್ರೆ ಎಲ್ಲ ಜ್ಞಾನಗಳು ಸಿಗುತ್ತೆ. ಭೌತಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಅಲೌಕಿಕ ಅಲೌಕಿಕ ಎಲ್ಲವೂ ಸಿಗುತ್ತೆ. ಎಲ್ಲ ತಾಂತ್ರಿಕ ಜ್ಞಾನ, ವೈದ್ಯಕೀಯ ಜ್ಞಾನ, ಇದು ಬೇರೆ ಜ್ಯೋತಿಷ್ ಶಾಸ್ತ್ರ, ಧನುರ್ ಶಾಸ್ತ್ರ, ಮಿಲಿಟರಿ, ಎಲ್ಲ ಸಿಗುತ್ತೆ, ಎಲ್ಲ ಇದೆ ವೇದಗಳಲ್ಲಿ. ಸೊ ಇಲ್ಲಿ ಹೇಳ್ತಾರೆ ಈ ತರ ಜ್ಞಾನ ಅಗತ್ಯ ಇದೆ. ಆ ಜ್ಞಾನದಲ್ಲೂ ಕೂಡ ಸಾರ, ಅದರಲ್ಲೂ ಕೂಡ ಫಲವತ್ತಾದ ಹಣ್ಣು ಯಾವುದು ಮರದಲ್ಲಿ ಹಣ್ಣಿರುತ್ತೆ, ಹಣ್ಣಾಗಿ ಅದು ಆಗ ರೆಡಿ, ಅದರಿಂದ ನಾವು ತಿನ್ಬಿಟ್ಟು ಆನಂದಿಸ್ಬೋದು. ಸೊ ಹಾಗೆ ಅದು ನಮಗೆ ಇದು ಭಾಗವತ. ಸೊ ಶ್ರೀಮದ್ ಭಾಗವತ ಅಷ್ಟು ಮುಖ್ಯ, ಅದು ಸಾರ. ಹಾಗೆಯೇ ಎಲ್ಲ ಇದರಲ್ಲಿ ವೇದ ಮಂತ್ರಗಳಲ್ಲಿ, ವೇದ ಶಬ್ದಗಳಲ್ಲಿ ಯಾವ್ದು ಮುಖ್ಯವಾದದ್ದು? ಭಾವಾರ್ಥ ಶಿಲ ಪ್ರಭುಪಾದ ಹೇಳ್ತಾ ಇದ್ದಾರೆ, ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ. ಹರೇ ಕೃಷ್ಣ ಮಂತ್ರ ಇವ್ರು ಹೇಳ್ತಾರೆ. ಯಾರು ಹೇಳ್ತಾರೆ? ಬ್ರಹ್ಮದೇವರು ಹೇಳ್ತಾರೆ. ನಾರದ ಮುನಿಗಳು ಪ್ರಶ್ನೆ ಮಾಡಿದಾಗ ಏನು ಕಲಿಯುಗದಲ್ಲಿ ಈ ತರ ಎಲ್ಲ ಇದೆ, ತುಂಬಾ ತುಂಬಾ ಒಂದು ಕೆಟ್ಟ ಸಮಯ, ಕೆಟ್ಟ ಕಾಲ, ಹೀಗೆ ಎಲ್ಲ. ಸೊ ಏನು ಉಪಾಯ ಇದಕ್ಕೆ? ಸೊ ಅದರ ವೇದಗಳ ಪಂಡಿತರು ಅಂದ್ರೆ ಬ್ರಹ್ಮದೇವರು, ಮೊದಲಿಗೆ ಅವರಿಗೆ ಭಗವಂತನು ಬೋಧಿಸಿದ್ದು ವೇದ. ಸೊ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕ ನಾಂ ಕಲಿಕಲ್ಮಷ ನಾಶನಂ ನಾತಾಪರತರೋಪಾಯ ಸರ್ವವೇದೇಶು ದೃಶ್ಯತೆ. ಸೊ ಅವ್ರು ಹೇಳ್ತಾರೆ ಇತಿ ಷೋಡಶಕ ನಾಂ. ಸೊ ಈ 16 ನಾಮಗಳು, ಹರೇ ಕೃಷ್ಣ ರಾಮ, ಇದನ್ನ ಹೇಗೆ ಜೋಡಣೆ ಇದೆ ಅಂದ್ರೆ ಇದು 16 ಪದಗಳು. ಇತಿ ಷೋಡಶಕ ನಾಂ, ಈ ಹೆಸರುಗಳು. ಕಲಿಕಲ್ಮಷ ನಾಶನ, ಕಲಿಯುಗದ ಎಲ್ಲ ಕಲ್ಮಶಗಳನ್ನು ನಾಶ ಮಾಡುತ್ತೆ. ನಾತಃ ಪರತರ ಉಪಾಯ, ಇದಕ್ಕಿಂತ ಒಳ್ಳೆಯ ಉಪಾಯ ಇಲ್ಲ. ನಮ್ಮ ಹತ್ರ ಉಪಾಯ ಇದೆ, ಬನ್ನಿ, ನಮ್ಮದೊಂದು ಭೂತ ಪೂಜೆ ಇದೆ, ದೈವ ಪೂಜೆ ಇದೆ, ಇಲ್ಲ ನಮಗೆ ಅಲ್ಲಿ ಬನ್ನಿ, ಅದೊಂದು ದೋಷ, ನಾಗದೋಷ, ಅದು ಮಾಡೋಣ. ಇಲ್ಲ, ಹರೇ ಕೃಷ್ಣ ಮಂತ್ರಕ್ಕಿಂತ ಯಾವುದು ಒಳ್ಳೆಯ ಉಪಾಯ ಇಲ್ಲ. ನಾತಃ ಪರತರ ಉಪಾಯ, ನಾತಃ ಪರತರ ಉಪಾಯ. ನೀವ್ ಹೇಳ್ತಾ ಇದ್ದೀರಾ, ನೀವು ಕೃಷ್ಣ 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 ಒಂದೇ ಹೇಳೋದು, ಏನ್ ಹೇಳಿದ್ರು ನೀವು? ಸೊ ಬೇರೆ ಬೇರೆ ಕಡೆ ಬೇರೆ ಬೇರೆ ಇದೆ, ಬೇರೆ ಬೇರೆ ಗ್ರಂಥಗಳಿದೆ, ಬೇರೆ ಬೇರೆ ಆಚಾರ್ಯರಿದ್ದಾರೆ, ಬೇರೆ ಬೇರೆ ಋಷಿ ಮುನಿಗಳಿದ್ದಾರೆ, ಬೇರೆ ಬೇರೆ ಇಲ್ಲ. ಸರ್ವ ವೇದೇಶು ದೃಶ್ಯತೆ. ಬ್ರಹ್ಮ ಹೇಳೋದು ಎಲ್ಲ ವೇದಗಳಲ್ಲೂ ನೀವು ಎಲ್ಲಿ ಹುಡುಕಿದ್ರು ಕೊನೆಗೆ ಇದಕ್ಕಿಂತ ಒಳ್ಳೆ ಉಪಾಯ ಸಿಗುತ್ತೆ. ಸೊ ಇದು ನಿರ್ಣಯ, ಇದು ಫೈನಲ್ ಡಿಸಿಷನ್. ಪ್ರಭುಪಾದರು ಹೇಳ್ತಾರಲ್ಲ, ಸುಪ್ರೀಂ ಕೋರ್ಟ್ ಇರ್ಬೋದು, ಚಿಕ್ಕ ಚಿಕ್ಕ ಕಚೇರಿಯಲ್ಲಿ, ಚಿಕ್ಕ ಚಿಕ್ಕ ಇದರಲ್ಲಿ ಒಬ್ಬೊಬ್ಬರು ಒಂದೊಂದು ವಾದ ಮಾಡ್ಬೋದು, ಅವರು ತರ್ಕ ಮಾಡ್ಬೋದು. ಆದರೆ ಕೊನೆಗೆ ಫೈನಲ್ ಹೋದ್ಮೇಲೆ, ಅಲ್ಲಿ ಟಾಪ್ ಅಲ್ಲಿ ಹೋದ್ಮೇಲೆ, ಅಲ್ಲಿ ಅವ್ರು ಹೇಳಿದ್ಮೇಲೆ ಆಯ್ತು ಅಷ್ಟೇ, ಸುಪ್ರೀಂ ಕೋರ್ಟ್. ಸೊ ನಮಗೆ ಈ ಆಚಾರ್ಯರು ಈ ತರ ಶಾಸ್ತ್ರದಿಂದ ತಿಳಿಸ್ಕೊಡೋದು, ಈ ತರ ಹರೇ ಕೃಷ್ಣ ಮಂತ್ರ, ಇದಕ್ಕಿಂತ ಉನ್ನತವಾದ ವಿಧಾನ ಇಲ್ಲ, ಇದಕ್ಕಿಂತ ಉನ್ನತವಾದ ಮಾರ್ಗ ಇಲ್ಲ. ಸೊ ಈಗ ಬೃಹಸ್ಪತಿ ಇಲ್ಲಿ ಕೇಳ್ತಾ ಇರೋದು. ಸೊ ಬೃಹಸ್ಪತಿ ಅಂದ್ರೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಪ್ರಚಂಡ ಪಂಡಿತರು, ವಿದ್ವಾಂಸರು, ದೇವತೆಗಳಲ್ಲಿ ಅವರು ಗುರುಗಳು, ಆಚಾರ್ಯರು. ಸೊ ಋಷಿಗಳು ಏನ್ ಮಾಡೋದು ಅದಕ್ಕೆ ಬೃಹಸ್ಪತಿಯನ್ನ, ಯಾಕೆ ಬೃಹಸ್ಪತಿ ಸುಮ್ಮನೆ ಕೇವಲ ಜ್ಞಾನವಂತರು ಅಷ್ಟೇ ಅಲ್ಲ, ಅವರು ಶುದ್ಧ ಭಕ್ತರು ಅಲ್ಲ, ಕೃಷ್ಣ ಪ್ರಜ್ಞೆ ಉಳ್ಳವಂತರು ಅವರಲ್ಲ ಅವರು. ಸೊ ಬೃಹಸ್ಪತಿ ಈಗ 400-500 ವರ್ಷಗಳಿಂದ ಅವರು ಕೂಡ ಅವತರಿಸಿದರು. ಹೇಗೆ ಅವತರಿಸಿದರು ಬೃಹಸ್ಪತಿ? ಯಾರಿಗಾದ್ರು ನೆನಪಿದೆಯಾ ಕನೆಕ್ಷನ್? ಯಾಕಂದ್ರೆ ಇವರೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ, ಇವರೆಲ್ಲ ದೊಡ್ಡ ದೊಡ್ಡ ದೇವತೆಗಳು, ದೊಡ್ಡ ಋಷಿಮುನಿಗಳು. ಸೊ ಭಗವಂತನ ಯಾವಾಗ ಅವತರಿಸ್ತಾನೆ, ಅವರು ಕೂಡ ಅವತರಿಸ್ತಾರೆ. ಕೃಷ್ಣನ ಅವತರಿಸಿದಾಗ ಕೃಷ್ಣನ್ ಹೇಳಿದ್ದು ಎಲ್ಲ ದೇವತೆಗಳಿಗೆ, ಬನ್ನಿ ನನ್ನೊಟ್ಟಿಗೆ, ನೀವೆಲ್ಲ ದೇವತೆಗಳೆಲ್ಲ ಬನ್ನಿ, ನೀವು ಅವತರಿಸ್ಬೇಕು ಅಂತೇಳಿ. ಸೊ ಉದ್ಧವ ಕೂಡ ನಾವು ಕೇಳ್ತೇವೆ, ಉದ್ಧವ ಬೃಹಸ್ಪತಿಯ ಶಿಷ್ಯ ಅಂತ ಕೇಳ್ತೇವೆ. ಕೃಷ್ಣನ ಸ್ನೇಹಿತ, ಪರಮ ಸ್ನೇಹಿತ ಉದ್ಧವರು. ಅವರು ಬೃಹಸ್ಪತಿಯಿಂದ ಅವರು ಮೊದಲಿಗೆ ಅವರು ಪಡೆದದ್ದು ಜ್ಞಾನ. ನಂತರ ಭಗವಂತನೇ ಅವ್ರಿಗೆ ಉಪದೇಶ ಮಾಡೋದಿದೆ. ಇಲ್ಲ ಅಂದ್ರೆ ಬೃಹಸ್ಪತಿ, ಶ್ರೀ ಚೈತನ್ಯ ಮಹಾಪ್ರಭು ಸಮಯದಲ್ಲಿ ಯಾರು ಬೃಹಸ್ಪತಿ ಅವತಾರ ಯಾರು? ಸಾರ್ವಭೌಮ ಭಟ್ಟಾಚಾರ್ಯ. ಸಾರ್ವಭೌಮ ಭಟ್ಟಾಚಾರ್ಯ. ಧನ್ಯವಾದಗಳು ಮಾತಾಜಿ. ನೋಡಿ,
ಸೊ ಅದೇ ಇಲ್ಲಿ ವಾದದಲ್ಲಿ ತುಂಬಾ ಇಲ್ಲಿ ಈ ಶ್ಲೋಕದಲ್ಲಿ ವಾದ ಅಂತ ಬಂತು ಒಂದು ಪದ ಏನೋ. ಸೊ ತುಂಬಾ ವಾದದಲ್ಲಿ ಇದ್ರಲ್ಲ ಎಷ್ಟು ಇದಿದ್ರು ಅಂದ್ರೆ ಅವ್ರು ಮೊದಲು ಆದರೆ ವಾದದಲ್ಲಿ ವಿದ್ವಾಂಸ ಪಾಂಡಿತ್ಯವನ್ನು ಪಡೆದು ಅವರು ಅದ್ವೈತ ಸಿದ್ಧಾಂತವನ್ನು ಹೇಳ್ಕೊಡ್ತಾರೆ. ಶಂಕರಾಚಾರ್ಯರು ಕೊಟ್ಟದ್ದು ಮಾಯಾವದತ್ವವನ್ನು ಹೇಳ್ತಾ ಇದ್ರು ಈ ಸರ್ವಂ ಭಟ್ಟಾಚಾರ್ಯ. ಸೊ ಅವರ ಇವರೇ ಬ್ರದರ್ ಇನ್ ಲಾ ಭಾವಮೈದುನ ಅಂತ ಹೇಳ್ತೀವ ಏನ್ ಹೇಳ್ತೀವಿ, ಅವರು ಗೋಪಿನಾಥ ಆಚಾರ್ಯ. ಸೊ ಅವರು ಶ್ರೀ ಚೈತನ್ಯ ಮಹಾಪ್ರಭು ಅನುಯಾಯಿಗಳು. ಅವ್ರು ಪ್ರಯತ್ನ ಪಟ್ಟಿರ್ತಾರೆ ಅವ್ರಿಗೆ, ನಿಮ್ಮ ಮಾರ್ಗ ಇದು ಓಕೆ, ಇದು ಒಂದು ಮಾರ್ಗ ವೇದಗಳಲ್ಲಿ ಕೊಟ್ಟಿರೋದು ಕ್ರಮೇಣವಾಗಿ ಭೌತಿಕದಿಂದ ಆಧ್ಯಾತ್ಮಿಕತೆಗೆ ಬರೋದಕ್ಕೆ. ಆದ್ರೆ ಇದು ಅಂತಿಮ ಇದು ಅಲ್ಲ. ಇದು ಅಂತಿಮವಾಗಿ ಪ್ರತಿಯೊಬ್ಬರು ಕೃಷ್ಣನ ನಿತ್ಯ ಸೇವಕರು. ಸೊ ಅದ್ವೈತ ತತ್ವ ಕೇವಲ ನಾವು ಈ ದೇಹ ಅಲ್ಲ, ನಾವು ಆತ್ಮ ಅಂತ ಹೇಳುತ್ತಷ್ಟೇ. ಮತ್ತೆ ಆ ಪರಬ್ರಹ್ಮನ್ ಭಗವಂತನು ಅವ್ಯಕ್ತವಾಗಿದ್ದಾನೆ, ಅವನ ಒಂದು ಸ್ವರೂಪ ಅದು ಬ್ರಹ್ಮನ್, ಪರಮಾತ್ಮ, ಭಗವಾನ್. ಸೊ ಅಲ್ಲಿ ಸಂಪೂರ್ಣ ಇದು ಇಲ್ಲ. ಸೊ ಅವರು ಪ್ರಯತ್ನ ಪಟ್ಟಿರ್ತಾರೆ ಅವ್ರಿಗೆಲ್ಲ ತಿಳಿಸಕ್ಕೆ, ಆದ್ರೆ ಅವ್ರಿಗೆ ಅರ್ಥ ಆಗಿರೋದಿಲ್ಲ. ಅವ್ರು ಅದರಲ್ಲೇ ತುಂಬಾ ಅಧ್ಯಯನ ಮಾಡಿ ಅದಕ್ಕೆ ಸಿಕ್ಕಿ ಬಿದ್ದಿರ್ತಾರೆ. ನಂತರ ಚೈತನ್ಯ ಮಹಾಪ್ರಭು ಕೃಪೆಯಿಂದ ಅವರು ಬದಲಾಗ್ತಾರೆ, ಅವರು ಕೂಡ ಶುದ್ಧ ಭಕ್ತರಾಗ್ತಾರೆ. ಸರ್ವಂ ಭಟ್ಟಾಚಾರ್ಯ ಇಲ್ಲಾಂದ್ರೆ ಆಕ್ಚುಲಿ ಬೃಹಸ್ಪತಿಯೇ ಅವರು ಅವತರಿಸಿದ್ರು ಚೈತನ್ಯ ಲೀಲೆಯಲ್ಲಿ, ಚೈತನ್ಯ ಮಹಾಪ್ರಭು ಲೀಲೆಯಲ್ಲಿ ಸರ್ವಮ ಭಟ್ಟಾಚಾರ್ಯ ತುಂಬಾ ದೊಡ್ಡ ಪಂಡಿತರು. ಆ ಸಮಯದ ರಾಜ ಮಹಾರಾಜ್ ಪ್ರತಾಪರುದ್ರ ಅವರ ರಾಜಗುರು ಅವರ ಗುರು, ರಾಜ ಪುರೋಹಿತ. ಸೊ ಇದು ಮುಖ್ಯ ನಮಗೆ, ಇದು ವೈದಿಕ ಜ್ಞಾನ ಮುಖ್ಯ ಇದೆ, ಇಂಪಾರ್ಟೆಂಟ್ ಇದೆ. ವೈದಿಕ ಜ್ಞಾನದಲ್ಲೂ ಹರೇ ಕೃಷ್ಣ ಮಂತ್ರ ಬಹಳ ಮುಖ್ಯ ಇದೆ. ಶ್ರೀಲ ಪ್ರಭುಪಾದ ಹೇಳೋದು ಈ ವಿಧಾನದಿಂದ ಶ್ರವಣ ಕೀರ್ತನ ಇದನ್ನು ನಾವು ಮಾಡೋದ್ರಿಂದ ಈ ಕೊನೆಯ ಲೈನ್ ನೋಡಿ ಏನ್ ಹೇಳ್ತಾರೆ ಭಾವಾರ್ಥದಲ್ಲಿ, ಈ ವೈದಿಕ ಮಹಾಮಂತ್ರವನ್ನು ಕಲಿಯುಗದಲ್ಲಿ ಕ್ರಮ ತಪ್ಪದೆ ಜಪಿಸುತ್ತಿದ್ದರೆ, ಶ್ರವಣಂ ಕೀರ್ತನಂ ಎಂಬ ಭಕ್ತಿ ವಿಧಾನದ ಕ್ರಮದಂತೆ ಆಲಿಸುತ್ತಿದ್ದರೆ ಅದು ಎಲ್ಲ ಸಮಾಜಗಳನ್ನು ಶುದ್ಧೀಕರಿಸುತ್ತದೆ. ಮಾನವರು ಲೌಕಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಸಂತೋಷವಾಗಿರುತ್ತಾರೆ. ಸೊ ನಮ್ಮ ಉದ್ದೇಶ ಸಂತೋಷವಾಗಿರ್ಬೇಕು ಅಂತ. ಸೊ ಕೇವಲ ಧಾನ್ಯಗಳಿಂದ, ಕೇವಲ ಈ ಒಂದು ಆರ್ಥಿಕ ಬೆಳವಣಿಗೆಯಿಂದ ನಮಗೆ ಆಗೋದಿಲ್ಲ. ಅದಕ್ಕೆ ನಾವು ಈ ದಿವ್ಯ ಶಬ್ದ ಬೇಕು, ನಮ್ಗೆ ದಿವ್ಯ ಶಬ್ದ ಬ್ರಹ್ಮ. ಸೊ ಇದು ಹರೇ ಕೃಷ್ಣ ಮಂತ್ರ ಬೇಕು, ವೈದಿಕ ಸಾಹಿತ್ಯ ಬೇಕು, ವೈದಿಕ ಜ್ಞಾನ, ಈ ಭಾಗವತ ಬೇಕು ನಮ್ಗೆ, ಇದರ ಅಗತ್ಯ ಇದೆ. ಸೊ ಇನ್ನೊಂದು ರೀತಿ ಹೇಳ್ತಾ ಇದ್ರು ಒಬ್ಬರು ಭಕ್ತರು, ಒಬ್ರು ಮಹಾರಾಜರು, ಹೇಗೆ ಕಾಮಧೇನು ಅಂದ್ರೆ ಅದು ಎಲ್ಲ ಕೊಡುತ್ತೆ ಅದು. ಸೊ ಆ ರೀತಿಯಲ್ಲಿ ಬಹುಶಃ ಈ ರೀತಿ ಭೂದೇವಿಯಿಂದ ಇವರು ಪಡೆದ್ರು ಬೃಹಸ್ಪತಿ ಅಂತ ಕೂಡ ಅವರೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರು. ಕೇವಲ ಹಾಲು ಕೊಡೋದಲ್ಲ, ಅದು ಜೊತೆಗೆ ಏನ್ ಬೇಕಾದ್ರೂ ಕೊಡುತ್ತೆ ಕಾಮಧೇನು, ಆ ತರ ಸ್ಪೆಷಲ್ ಹಸುರು. ಸೊ ಆ ರೀತಿ ಅವ್ರು ಹೇಳ್ತಾ ಇದ್ರು. ಆಮೇಲೆ ಈ ವೈದಿಕ ಜ್ಞಾನ, ಇದರ ಮಹತ್ವ, ಇದು ಅವರೊಂದು ಇದೇ ಹೇಳ್ತಾ ಇದ್ರು, ಒಂದು ಕೇಳಿರ್ಬೇಕು ನೀವು, ಇದು ಕತೆ ಕೇಳಿರ್ಬೇಕು. 500 ವರ್ಷಗಳ ಹಿಂದೆ ಸುಮಾರು ಶ್ರೀ ಚೈತನ್ಯ ಮಹಾಪ್ರಭುಗಳು ಗೋಸ್ವಾಮಿಯರಿಗೆ ಅವರು ಆದೇಶ ಕೊಟ್ಟದ್ದು, ವೃಂದಾವನದಲ್ಲಿ ಎಲ್ಲ ಭಕ್ತಿ ಸಾಹಿತ್ಯ ರಚನೆ ಮಾಡಿ. ಸೊ ಚೈತನ್ಯ ಮಹಾಪ್ರಭು ಡೈರೆಕ್ಟ್ ಆಗಿ ಇದ್ರ ಪ್ರಾಕ್ಟಿಕಲ್ ಕೊಟ್ಬಿಟ್ರು. ಅವ್ರಿಗೆ ಬೋಧನೆ ಮಾಡಿದ್ರು, ಈ ತರ ಸಾರ್ವಭೌಮ ಭಟ್ಟಾಚಾರ್ಯ ಇಲ್ಲ ಪ್ರಕಾಶನ ಸರಸ್ವತಿ ಅಂತ ದೊಡ್ಡ ದೊಡ್ಡ ವಿದ್ವಾಂಸರ ಜೊತೆಗೆ ಅವರು ಬೇರೆ ಬೇರೆ ವಾದಗಳು, ಬೇರೆ ಬೇರೆ ತತ್ವಗಳನ್ನ ಹೇಳಿದಾಗ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು, ವೇದಗಳಿಂದ ಕನ್ವಿನ್ಸ್ ಮಾಡಿದ್ರು. ಆದ್ರೆ ಚೈತನ್ಯ ಮಹಾಪ್ರಭು ಆ ಪುಸ್ತಕಗಳ ಬರೆಯೋದು, ಅದನ್ನ ಒಂದು ಶಾಸ್ತ್ರಗಳ ಇದು ಮಾಡೋ ಅದೆಲ್ಲ ಮಾಡಕ್ಕೆ ಅವ್ರ ಶಿಷ್ಯರಿಗೆ ಇದನ್ನು ಕೊಟ್ರು, ಆ ಜವಾಬ್ದಾರಿಯನ್ನು ಕೊಟ್ರು. ಸೊ ಅದು ಕೊಟ್ಟದ್ದವರು ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ. ಸೊ ಈ ಆಚಾರ್ಯರಿಗೆ, ಸೊ ಇವರು ಆಚಾರ್ಯರು ಅವರೆಲ್ಲ ಬಹಳಷ್ಟು ಗ್ರಂಥಗಳು ಬರೆದ್ರು, ಎಲ್ಲ ವೇದ ಸಾಹಿತ್ಯದಿಂದ ಎಲ್ಲ ಉಲ್ಲೇಖ ಕೊಟ್ಟು ಅವರು ಈ ಭಕ್ತಿ ಪಥವೇ ಅತಿ ಉನ್ನತವಾದ ಮಾರ್ಗ, ಮತ್ತೆ ನಮ್ಮ ಸಹಜ ಮಾರ್ಗ, ಪ್ರತಿ ಜೀವಿಗಳು ನಮ್ಮ ಜೀವನ ಪರಿಪೂರ್ಣತೆಗೆ ಇದು ಮಾಡಬೇಕು ಅಂತ ಅವರು ಆ ವಿಧಿವಿಧಾನಗಳು ಚೈತನ್ಯ ಮಹಾಪ್ರಭು ಕೊಟ್ಟಿದ್ದೆಲ್ಲ ಕೂಡ ಶಾಸ್ತ್ರ ಪ್ರಕಾರ ಕೊಟ್ಟರು, ಎಲ್ಲ ಪುಸ್ತಕಗಳು, ಗ್ರಂಥಗಳು. ಸೊ ಹೇಳ್ತಾರೆ ಅದು ಎಷ್ಟು ಇತ್ತು ಅಂದ್ರೆ 2-3 ಎತ್ತಿನ ಗಾಡಿ ಅನ್ಸುತ್ತೆ. ಒಂದು ಅಷ್ಟು ಎತ್ತಿನ ಗಾಡಿಯಲ್ಲಿ, ಈಗ ಈ ತರ ನಮ್ದು ಈಗ ಇದಿಲ್ಲ, 500 ವರ್ಷಗಳ ಹಿಂದೆ ಭಗವಂತನ ಇದರಿಂದ ವ್ಯವಸ್ಥೆಯಿಂದ ಆಗ ಒಂದು ರೀತಿಯಲ್ಲಿ ಎತ್ತಿನ ಗಾಡಿಯಲ್ಲೇ ಹೋಗ್ಬೇಕಿತ್ತು ಎಲ್ಲರೂ. ಎತ್ತಿನ ಗಾಡಿ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸಾಗಿಸ್ಬೇಕಿತ್ತು. ಸೊ ಅವರು ಈ ಪುಸ್ತಕಗಳು ಇದರ ಅಗತ್ಯ ಇದೆ. ಇಲ್ಲಿ ಪ್ರಚಾರ ಕೂಡ ನಡೀತಾ ಇತ್ತು. ಚೈತನ್ಯ ಮಹಾಪ್ರಭುಗಳ ನಂತರ ನಿತ್ಯಾನಂದಗಳು ಸ್ಟಾರ್ಟ್ ಮಾಡಿದ್ರು ಎಲ್ಲ. ಇಲ್ಲಿ ಬಂಗಾಳದಲ್ಲಿ ಚೈತನ್ಯ ಮಹಾಪ್ರಭು ನಿತ್ಯಾನಂದಗೆ ಪ್ರತ್ಯೇಕವಾಗಿ ನೀನು ಪ್ರಚಾರ ಮಾಡಿ, ಯಾಕಂದ್ರೆ ಅವರು ಜಗನ್ನಾಥ್ಪುರಿಗೆ ಬಂದ್ಬಿಟ್ರು. ಸೊ ಅವ್ರು ಕಳ್ಸಿದ್ರು, ದೊಡ್ಡ ಬಂಗಾಳ ಆಗ, ಈಸ್ಟ್ ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ ಅಲ್ಲೆಲ್ಲ.
ಸೊ ಮತ್ತೆ ಇದೆ ಪ್ರಚಾರ ನಡೀತಾ ಇತ್ತು ಈಚೆ. ಸೊ ಭಕ್ತರಿಗೆ ಅದೇ ಗ್ರಂಥಗಳಿಲ್ಲ. ಗ್ರಂಥಗಳಂದ್ರೆ ಎಲ್ಲ ಮಿಸ್ಇಂಟರ್ಪ್ರಿಟೇಷನ್, ಎಲ್ಲರೂ ಮಾಯವಾದ ತತ್ವ ಮಿಸ್ಇಂಟರ್ಪ್ರಿಟೇಷನ್. ಆದ್ರೆ ಗೋಸ್ವಾಮಿ ಆಚಾರ್ಯರು ಗುರುಶ್ಯ ಪರಂಪರೆಯಾಗಿ ಅದೆಲ್ಲ ಸರಿಯಾಗಿ ಅವರು ಅದನ್ನ ಬರ್ದದ್ದು. ಸೊ ಆ ಪುಸ್ತಕಗಳ ಪ್ರತಿ ಮಾಡಿ ಎಲ್ಲ ಕಾಪೀಸ್ ಮಾಡಿ, ಇವಾಗ ಇದರ ಪ್ರಿಂಟಿಂಗ್ ಪ್ರೆಸ್ ಇಲ್ಲ ನಮ್ಗೆ, ಅವಾಗ ಸೊ ಅದನ್ನೆಲ್ಲ ಅವರು ತಾಳೆ ಗೆರೆನೋ ಇನ್ನೊಂದು ಇದ್ರಲ್ಲೆಲ್ಲ ಎಲ್ಲ ರಚನೆ ಮಾಡಿ ಅದಕ್ಕೆಲ್ಲ ಒಳ್ಳೆ ಪ್ಯಾಕಿಂಗ್ ಮಾಡಿ ಹೇಳ್ತಾ ಇದ್ರು. ಅಶ್ವತ್ಥ ವೃಕ್ಷ ಇದರಿಂದ ಎಲ್ಲ ಬರುತ್ತಲ್ಲ ದಾರಗಳು, ಅದರಿಂದ ಪ್ಯಾಕಿಂಗ್ ಮಾಡ್ತಾ ಇರುತ್ತೆ. ಸೊ ಈ ತರ ಅದು ಯಾರಿಗೆ ಆತರ ಸುಂದರವಾಗಿ ಅಥವಾ ಬರೆಯಕ್ಕೆ ಬರುತ್ತೆ ಆ ತರ ವ್ಯಕ್ತಿಗಳಿಂದ ಬರೆಸ್ತಾರೆ, ಕಾಪಿ ಮಾಡಿಸ್ತಾರೆ. ಇವಾಗ ಏನೋ ನಮ್ಗೆ ಭಗವದ್ಗೀತೆ ಭಾಗವತ ಬುಕ್ ಬೇಕು ಅಂದ್ರೆ ಈಗ ನಾವೇನು ಇಲ್ಲ, ಆರ್ಡರ್ ಮಾಡುವ ನೀವು ಡೈರೆಕ್ಟ್ ಆಗಿ ನಮ್ಮ ವೆಬ್ಸೈಟ್ಗೂ ಆರ್ಡರ್ ಮಾಡೋದು, ಇಲ್ಲಾಂದ್ರೆ ಇನ್ನು ಅಮೆಝಾನ್ ಇನ್ನೆಲ್ಲ ಆರ್ಡರ್ ಮಾಡಿ ನಿಮ್ಗೆ ಬಂದ್ಬಿಡುತ್ತೆ ನಿಮ್ಗೆ. ಆದ್ರೆ ಹಿಂದೆ ಆಗಿಲ್ಲ. ಹಿಂದೆ ಅಂದ್ರೆ ಯಾರಾದ್ರೂ ಅದನ್ನ ತುಂಬಾ ಒಳ್ಳೆ ಲೇಖನ ಹ್ಯಾಂಡ್ ರೈಟಿಂಗ್ ಇರೋರ ಹತ್ರ ಆ ವ್ಯಕ್ತಿನ ಕರೆಸಿ, ಒಬ್ಬ ಬ್ರಾಹ್ಮಣ ಇದ್ದಾರೆ ಯಾರು ಇರ್ತಾ ಇದ್ರು, ಮತ್ತೆ ಅವರಿಂದ ಕಾಪಿ ಮಾಡಿಸ್ಬೇಕಿತ್ತು. ಸೊ ಎನಿವೆ, ಸೊ ಅಲ್ಲಿ ಗೋಸ್ವಾಮಿಯರ ಎಲ್ಲ ಸಾಹಿತ್ಯಗಳು, ಎಲ್ಲ ವೈದಿಕ ಸಾಹಿತ್ಯಗಳು, ಸೊ ಅದನ್ನೆಲ್ಲ ಕೂಡ ಕಾಪಿ ಮಾಡಿ ಅವರು ಬಂಗಾಳ ಪ್ರಾಂತ್ಯಕ್ಕೆ ಕಳಿಸ್ತಾರೆ. ಸೊ ಹೇಳ್ತಾರೆ, ಇದು ಭಕ್ತರು ಹೇಳ್ತಾರೆ ಫಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಪಾರ್ಟಿ ಅಂತ ಹೇಳ್ತಾರೆ. ಪುಸ್ತಕ ವಿತರಣೆ ನಮ್ಮ ಇಸ್ಕಾನ್ ನಲ್ಲಿ ತುಂಬಾ ಮುಖ್ಯವಾದ, ಎಲ್ಲದಕ್ಕಿಂತ ಮುಖ್ಯ ಸೇವೆ ಎಲ್ಲರೂ ಪುಸ್ತಕ ವಿತರಣೆ. ಆಚಾರ್ಯ ಶ್ರೀಲ ಪ್ರಭುಪಾದರ ಆ ದಿವ್ಯ ಪುಸ್ತಕಗಳು, ಆ ದಿವ್ಯ ಗ್ರಂಥಗಳು, ಅದರ ವಾಣಿಯನ್ನು ವಿತರಣೆ ಮಾಡೋದು. ಸೊ ಹಾಗೆ ಇದರ ಮೊದಲು 500 ವರ್ಷಗಳ ಹಿಂದೆ ಜೀವ ಗೋಸ್ವಾಮಿಯವರು ಕಳಿಸಿದ್ರು. ನರೋತ್ತಮ್ ದಾಸ್ ಠಾಕೂರ್, ಶ್ರೀನಿವಾಸ್ ಆಚಾರ್ಯ ಮತ್ತೆ ಶ್ಯಾಮಾನಂದ ಪಂಡಿತ್ ಅಂತ. ಸೊ 3 ಜನ ಅವರು ತುಂಬಾ ದೊಡ್ಡ ಆಚಾರ್ಯರು. ಅವರು ಆ ಸಮಯದಲ್ಲಿ ಭಗವಂತನ ಆದೇಶದ ಮೇಲೆ ಪೂರ್ವ ಬಂಗಾಳ ಇವರು ನರೋತ್ತಮ್ ದಾಸ್ ಠಾಕೂರ್, ಪಶ್ಚಿಮ ಬಂಗಾಳ ಇವರು ಶ್ರೀನಿವಾಸ ಆಚಾರ್ಯ, ಈ ಕಡೆ ಒರಿಸ್ಸಾ ಅಲ್ಲೆಲ್ಲ ಶ್ಯಾಮಾನಂದ ಪಂಡಿತ್. ಸೊ ಇವರು ಪ್ರಚಾರ ಮಾಡಿದ್ರು ಆ ಸಮಯದಲ್ಲಿ. ಪ್ರಚಾರ ಮಾಡಿ ಇದನ್ನು ಸೊ ಇದಕ್ಕೆ ಗ್ರಂಥಗಳವರು ತರ್ತಾ ಇದ್ರು. ಅವ್ರು ಅಧ್ಯಯನ ಮಾಡಿದ್ರು ಜೀವ ಗೋಸ್ವಾಮಿ ಕೆಳಗೆ, ಅಲ್ಲಿಗೆ ಅವ್ರನ್ನ ಕಳ್ಸಿದ್ರು, ಅವ್ರನ್ನ ಬೃಂದಾವನದಲ್ಲಿ ಸ್ಟಡಿ ಮಾಡ್ಲಿಕ್ಕೆ. ಮತ್ತೆಲ್ಲ ಕಲ್ತವ್ರು ಪುಸ್ತಕಗಳ ಒಂದು ಕಾಪಿ ಇಟ್ಕೊಂಡು ಬರ್ತಾ ಇದ್ರು. ಸೊ ಬರುವ ಸಮಯದಲ್ಲಿ ಅಲ್ಲಿ ಹೇಳ್ತಾರೆ, ದಾರಿಯಲ್ಲಿ ಒಂದು ಏನದು ಊರ ಹೆಸರು, ವಿಷ್ಣು ಪುರಾಣ ಏನದು ಎಕ್ಸಾಕ್ಟ್, ಓಕೆ. ಸೊ ಆ ಊರಲ್ಲಿ ಒಬ್ಬ ರಾಜ ಇದ್ದ. ಸೊ ರಾಜ ಹೇಳ್ತಾರೆ, ರಾಜ ಆದ್ರೆ ಅವನೊಬ್ಬ ಕೊಳ್ಳೆಗಾರ, ಕೊಳ್ಳೆ ಹೊಡೆಯೋ ಒಂದು ಕಳ್ಳ, ದೊಡ್ಡ ಕಳ್ಳನೇ. ಸೊ ಇರ್ಬೋದು ರಾಜನಾಗಿ ಅಲ್ಲಿ ಆಡಳಿತ ಮಾಡ್ತಾ ಇದ್ದಾನೆ. ಆದ್ರೆ ಅವನ ಇನ್ನೊಂದು ಕಸುಬು ಏನಂದ್ರೆ, ಜನರು ಈ ರೀತಿ ಹೋಗ್ತಾ ಇದಾರೆ, ಒಂದು ಕಡೆಯಿಂದ ಅವರ ರಾಜ್ಯದ ಮೂಲಕ ಹೋದ್ರೆ ಅವನು ಅವರ ದರೋಡೆ ಮಾಡೋದು. ಅವನ ಹೆಸರು ಬೀರ್ ಹಂಬೀರ್ ಅಂತ ಅವನ ಹೆಸರು, ಆ ರಾಜನ ಹೆಸರು. ಸೊ ಇಲ್ಲಿ ಇವರು ಆ ಗ್ರಂಥಗಳನ್ನೆಲ್ಲ ಭಾಗವತ, ಭಗವದ್ಗೀತಾ, ಉಪನಿಷತ್ತುಗಳು, ಪುರಾಣಗಳು ಎಲ್ಲ ಈಗ ಆಚಾರ್ಯರು ಗೋಸ್ವಾಮಿಗಳು ಬರೆದ ಟೀಕೆಗಳು, ಅದನ್ನೆಲ್ಲ ಇರೋ ಪುಸ್ತಕಗಳು, ಅದನ್ನ ಬರ್ತಾ ಇರೋದನ್ನು ಇವರ ಗುಪ್ತಚರರಿದ್ದಾರೆ, ಸ್ಪೈಸ್ ಇದ್ದಾರೆ. ಸೊ ಅವ್ರು ಬಂದು ಹೇಳಿದ್ರು, ರಾಜ ಈ ತರ ಹೋಗ್ತಾ ಇದೆ, ಈ ತರ ತುಂಬಾ 2-3 ಇದರಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲ ಏನೋ ತಗೊಂಡು ಹೋಗ್ತಾ ಇದ್ದಾರೆ, ಏನು ಗೊತ್ತಿಲ್ಲ, ಅದು ತುಂಬಾ ಒಳ್ಳೆ ಪ್ಯಾಕಿಂಗ್ ಎಲ್ಲ ಮಾಡಿದ್ದಾರೆ, ಹೊರಗೆ ಎಲ್ಲ ಸುಂದರವಾಗಿ ಅಲಂಕೃತವಾಗಿದೆ ಎಲ್ಲ. ಸೊ ಅವ್ರಿಗೆ ರಾಜನ ಹತ್ರ ಒಬ್ಬ ಜ್ಯೋತಿಷ್ಯನ ಇರ್ತಾನಂತೆ. ಸೊ ರಾಜನ ಏನ್ ಮಾಡ್ತಾನೆ, ಆ ಜ್ಯೋತಿಷ್ಯನ ಕನ್ಸಲ್ಟ್ ಮಾಡ್ತಾನೆ, ಅಸ್ಟ್ರಾಲಜರ್. ಈ ತರ ಏನೋ ಹೋಗ್ತಾ ಇದೆ ನಮ್ಮ ರಾಜ್ಯದ ಮೂಲಕ, ಸೊ ಅದೇನದು ಅದಂತ. ಸೊ ಅವನು ಲೆಕ್ಕಾಚಾರ ಮಾಡ್ತಾನೆ. ಆ ಹಿಂದೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಪಾರಂಗತರ ವ್ಯಕ್ತಿಗಳು ಇರ್ತಾರೆ, ಲೆಕ್ಕಾಚಾರ ಮಾಡಿ ಏನು ಅಂತ ಎಕ್ಸಾಕ್ಟ್ ಗೊತ್ತಾಗೋದಿಲ್ಲ, ಆದ್ರೆ ತುಂಬಾ ಅಮೂಲ್ಯವಾದದ್ದು, ಅದಕ್ಕೆ ಬೆಲೆನೇ ಕೊಡಕ್ಕಾಗಲ್ಲ, ಆ ರೀತಿಯ ವಸ್ತುಗಳಿದೆ ಅದರೊಳಗೆ. ಎತ್ತಿನ ಗಾಡಿಯಲ್ಲಿ ಇವರು ತಗೊಂಡು ಹೋಗ್ತಾ ಇದ್ದಾರೆ. ಸೊ ನಂತರ ಸಂಜೆ ರಾತ್ರಿ ಆಗುತ್ತೆ. ಸೊ ಆ ಸಮಯಕ್ಕೆ ಇವರ ರಾಜ್ಯದ ಹತ್ತಿರವೇ ಅವರು ಹೊರಗೆ, ಅವರು ಕಾಡಿನಲ್ಲಿ ಅವರು ಗಾಡಿಗಳನ್ನು ಬಿಡ್ತಾರೆ. ಸೊ ಹೇಳ್ತಾರೆ, ಅವರು ಸಂಕೀರ್ತನೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಮತ್ತೆ ಈ ಬಂಡಿ ಮೇಲಿರೋ ಇದನ್ನು ಒಳ್ಳೆ ಇದರಲ್ಲಿ ಒಳ್ಳೆ ಪ್ಯಾಕ್ ಮಾಡಿ, ಅದು ಅಮೂಲ್ಯವಾದ ಇದರಲ್ಲಿ ಅದಕ್ಕೆ ಪೂಜೆ ಕೂಡ ಮಾಡ್ತಾ ಆ ತಿರ್ಗಾ ಕರ್ಕೊಂಡು ಬರ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಈ ರಾಜನಿಗೆ ಏನು ಅಂತ ಗೊತ್ತಿಲ್ಲ, ಏನೋ ಬೆಲೆ ಬಾಳುವುದು ಇದೆ ಒಳಗೆ ಅಂತ ಅಷ್ಟೇ ರಾಜನಿಗೆ. ಸೊ ರಾಜನು ರಾತ್ರಿ ಅವರೆಲ್ಲ ಮಲಗಿದ್ದಾಗ ಅವರದ್ದು ಏನಿದೆ ಅದೆಲ್ಲ ಇದನ್ನು ಕಳ್ಳತನ ಮಾಡ್ಬಿಡ್ತಾರೆ. ಸೊ ನೆಕ್ಸ್ಟ್ ರಾಜನ ಹತ್ರ ಬರುತ್ತೆ. ನೆಕ್ಸ್ಟ್ ಬೆಳಿಗ್ಗೆ ಇವ್ರು ಹೇಳ್ತಾರೆ, ಇಲ್ಲ ಇವಾಗ ಅಯ್ಯೋ ಏನೋ ಕಳ್ತನ ಆಯ್ತು, ನೆಕ್ಸ್ಟ್ ಇನ್ನೊಂದು ಪ್ರಿಂಟ್ ಮಾಡುವ, ಇನ್ನೊಂದು ಮಾಡುವ. ಅವಾಗ ಆ ಸಮಯದಲ್ಲಿ ಅಷ್ಟು ಅವ್ರಿಗೆಲ್ಲ ತುಂಬಾ ಬೇಸರ ಆಗತ್ತೆ. ಭಕ್ತರಿಗೆ ಏನಾಯ್ತು, ನಮ್ಮ ನಿಜವಾದ ಟ್ರೆಷರ್, ನಿಜವಾದ ನಿಧಿ ನಮ್ಮದು ನಾವು ಇದನ್ನ ತಗೊಂಡೋಗಿ ಹೋಗ್ತಾ ಇದೀವಿ, ಅಲ್ಲಿ ಎಲ್ಲ ಪ್ರಚಾರ ಮಾಡ್ಬೇಕು, ಚೈತನ್ಯ ಮಹಾಪ್ರಭು ಯುಗ ಧರ್ಮ ಪ್ರಚಾರ ಮಾಡ್ಬೇಕು, ಅದಕ್ಕೆ ಗ್ರಂಥಗಳು, ಅದೇ ಗ್ರಂಥಗಳೇ ಕಾಣಿಸ್ತಾ ಇಲ್ಲ, ಎಲ್ಲೋಯ್ತು ಇದು, ಅದು ಯಾರು ತಗೊಂಡೋದ್ರು ಇದು.
ಸೊ ಅವರೆಲ್ಲ ಹುಡುಕ್ತಾರೆ. ಸೊ ಎಷ್ಟು ಹುಡುಕರು ಸಿಗ್ಲಿಲ್ಲ ಅವ್ರಿಗೆ. ಮತ್ತೆ ಶ್ರೀನಿವಾಸ ಆಚಾರ್ಯರು ಹೇಳ್ತಾರೆ, ನೀವು ಹೋಗಿ, ನೀವು ನಿಮ್ಮ ಪ್ರಚಾರ ಕಾರ್ಯಕ್ಕೆ ಹೋಗಿ, ನೀವು ಸ್ವಲ್ಪ ಅರ್ಜೆಂಟ್ ಕಾರ್ಯಗಳೇನೋ ಇರುತ್ತೆ ಅವ್ರಿಗೆ. ನರೋತ್ತಮ ದಾಸರನ್ನ ಕಳಿಸ್ತಾರೆ, ಶ್ಯಾಮಾನಂದ ಪಂಡಿತನ್ ಕಳಿಸ್ತಾರೆ. ಅವರು ಒಬ್ಬರೇ ಅವರು ಅಲ್ಲಿ ಉಳಿತಾರೆ, ಶ್ರೀನಿವಾಸ ಆಚಾರ್ಯ ಅವ್ರು ಉಳಿದು. ಮತ್ತೆ ಯಾರೋ ಪರಿಚಯ ಆಗುತ್ತೆ ಇನ್ನೊಬ್ರು ಭಕ್ತರದೇನೋ ಅನ್ಸುತ್ತೆ. ಮತ್ತೆ ಅದು ಸ್ಟೋರಿ ಇದ್ದ ದೊಡ್ಡ ಸ್ಟೋರಿ ಅದು. ನಂತರ ಅವರು ರಾಜನ ಹೇಳ್ತಾರೆ, ರಾಜನ್ ತುಂಬಾ ಒಂದು ಇದರಿಂದ, ಆ ಕಳ್ಳ ರಾಜ, ದರೋಡ ರಾಜ. ಸೊ ಅವರು ಏನಿರ್ಬೋದು, ಏನು ಸಿಕ್ಕಿದೆ ನಂಗೆ ಅಷ್ಟು ಬೆಲೆ ಬಾಳು ಅಂತೆಲ್ಲ ಹೋಗಿ ನೋಡ್ತಾನೆ. ಹೊರಗೆ ನೋಡಿದ್ರೆ ಅದು ಫುಲ್ಲು ಒಂದು ಸಿಲ್ಕ್ ಬಟ್ಟೆ, ಇನ್ನೊಂದು ಬಟ್ಟೆ, ಅದಷ್ಟು ಇದೆಲ್ಲ, ಅದಕ್ಕೆಲ್ಲ ಅಷ್ಟು ಇದಾಗಿರುತ್ತೆ. ಅವ್ನು ಹೇಳ್ಕೊಳ್ತಾನೆ, ಓ, ಇದು ಹೊರಗೆ ಇದು ಇಷ್ಟು ಸುಂದರವಾಗಿ ತರ ಇದ್ರೆ ಒಳಗೆ ಇನ್ನು ಹೇಗಿರ್ಬೋದು. ಆಮೇಲೆ ಒಳಗೆ ತೆಗೆದು ನೋಡಿದ್ರೆ ಎಲ್ಲ ಪುಸ್ತಕಗಳು. ಸೊ ಎನಿವೆ, ಸೊ ರಾಜನಿಗೆ ಅವಾಗ ಆದ್ರೆ ಸ್ವಲ್ಪ ಪರಿವರ್ತನೆ ಆಯ್ತು ಅಂತ ಹೇಳ್ತಾರೆ. ರಾಜನಿಗೆ ಆ ಪುಸ್ತಕಗಳು ನೋಡ್ತಾನೆ ಪರಿವರ್ತನೆ ಆಯ್ತು. ಅವನು ಕಳ್ಳ, ಅವನ ಜೀವನಾದ್ಯಂತ ಅವನು ಕಳ್ಳನಾಗಿ, ದರೋಡೆಕೋರನಾಗಿ ಇದು ಮಾಡ್ತಾ ಇದ್ದು. ಎಷ್ಟೋ ಜನ ಈ ರೀತಿ ಹೋಗ್ತಾ ಇರೋ ವ್ಯಾಪಾರಿಗಳು ಅವರಿಂದೆಲ್ಲ ಕಳ್ಳತನ ಮಾಡ್ತಾ ಇದ್ರು. ಆದರೆ ಈ ಗ್ರಂಥಗಳು ನೋಡೇ ಆ ವ್ಯಕ್ತಿಯಲ್ಲಿ ಏನೋ ಒಂದು ಬದಲಾವಣೆ ಆಯ್ತು ಅಂತ ಹೇಳ್ತಾರೆ. ಬದಲಾವಣೆ ಆಗಿ, ಯಾಕಂದ್ರೆ ಇದು ದಿವ್ಯ ಗ್ರಂಥಗಳು, ಇದು ಸಾಮಾನ್ಯ ಗ್ರಂಥಗಳಲ್ಲ. ದೊಡ್ಡ ದೊಡ್ಡ ಆಚಾರ್ಯರು, ಶುದ್ಧ ಭಕ್ತರು ವ್ಯಾಖ್ಯಾನ ಮಾಡಿರೋದು ವೇದ ಗ್ರಂಥಗಳು. ರೂಪ ಗೋಸ್ವಾಮಿ ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ, ಹೇಳ್ತಾರೆ ರೂಪ ಗೋಸ್ವಾಮಿ ಅಲ್ಲಿ ಇದರಲ್ಲಿ ಜಗನ್ನಾಥ್ಪುರಿಗೆ ಬಂದಾಗ, ಚೈತನ್ಯ ಅವ್ರು ಭೇಟಿ ಮಾಡಿದಾಗ ಅವರೊಂದು ಲೇಖನ ಬರೀತಾರೆ. ಲೇಖನ ಬರೆದು ಅವರು ಮತ್ತೆ ಅವರ ಒಂದು ಇದರಲ್ಲಿ ಗುಡಿಸಿನ ಮೇಲೆ, ಅಲ್ಲೇನು ಅಲ್ಲಿ ಇರುತ್ತೆ, ಅಲ್ಲಿ ಆ ಮೇಲೆ ಇದರಲ್ಲಿ ಇಟ್ಟು ಹೋಗ್ಬಿಡ್ತಾರೆ. ಸೊ ಚೈತನ್ಯ ಅವ್ರು ಬಂದು ಹೋದ್ಮೇಲೆ, ಹೇಗೆ ನನ್ನ ಅಂತರ ನನ್ನ ಮನಸ್ಸು, ನನ್ನ ಇದು ಹೇಗೆ ಗೊತ್ತು ರೂಪ ಗೋಸ್ವಾಮಿ ಅಂದ್ರೆ ಚೈತನ್ಯ ಮಹಾಪ್ರಭುವಿನ ಮನಶ್ಚಿಂತನೆ, ಅವರ ಇಚ್ಛೆ. ಚೈತನ್ಯ ಮಹಾಪ್ರಭು ಯಾರು ಅಲ್ಲ, ಸಾಕ್ಷಾತ್ ಕೃಷ್ಣನೇ. ಸೊ ಅವರ ಸಂಪೂರ್ಣ ಮನಸ್ಸಿದೆ, ಅವ್ರಿಗೆ ಯೋಚನೆಗಳು, ಅವರ ಇದು ಥಾಟ್ಸ್ ಎಲ್ಲವೂ ಕೂಡ ರೂಪ ಗೋಸ್ವಾಮಿಗೆ ಅರ್ಥ ಆಯ್ತು. ಶ್ರೀ ಚೈತನ್ಯ ಮನೋಭಿಷ್ಟಂ ಸ್ಥಾಪಿತಂ ಏನ ಭೂತಲೆ ಸ್ವಯಂ ರೂಪ ಕದಾಮಹ್ಯಂ ದದಾತಿ ಸ್ವ ಪದಾಂತಿಕಂ. ಸೊ ಶ್ರೀ ರೂಪ ಗೋಸ್ವಾಮಿ ಅಂದ್ರೆ ಗೊತ್ತು ಅವ್ರಿಗೆ, ಕೃಷ್ಣ ಭಗವಂತನು ಯಾಕೆ ಈ ಭೌತಿಕ ಜಗತ್ತು ಸೃಷ್ಟಿ ಮಾಡಿದ್ದಾನೆ, ಇದನ್ನು ಹೇಗೆ ಜನರಿಗೆ ಮಾರ್ಗದರ್ಶನ ಕೊಟ್ಟು ಇಲ್ಲಿಂದ ಭಗವದ್ಧಾಮ್ ಕರ್ಕೊಂಡು ಹೋಗ್ಬೇಕು. ಸೊ ಎಲ್ಲವೂ ಕೂಡ ಅವ್ರಿಗೆ ಗೊತ್ತು. ಚೈತನ್ಯ ಮಹಾಪ್ರಭು ಕೃಷ್ಣನೇ ಅವತರಿಸಿರೋದು. ಸೊ ಅವ್ರ ಚೈತನ್ಯ ಮಹಾಪ್ರಭು ರೂಪ ಗೋಸ್ವಾಮಿ ಬಗ್ಗೆ ಹೇಳೋದು. ಸೊ ಅವರ ಗ್ರಂಥಗಳು ಎಲ್ಲ ನೋಡಿ ಹೇಳ್ತಾರೆ, ಅದು ನೋಡಿದ್ದೆ ಆ ವ್ಯಕ್ತಿಗೆ ಪರಿವರ್ತನೆ ಆಗಿರುತ್ತೆ. ಮತ್ತೆ ಅವನು ಕೂಡ ಆ ರಾಜನು ಸ್ವಲ್ಪ ಅವನ ಪಂಡಿತರು, ಬ್ರಾಹ್ಮಣರಿಗೆ ಹೇಳಿ, ಭಾಗವತನ ಓದಿ ನೀವು. ಸೊ ಅವ್ನು ಕೇಳ್ತಾ ಇರ್ತಾನೆ. ಸೊ ಮತ್ತೇನೋ ನಡೀತೆ, ಅದು ಡೀಟೇಲ್ ಏನೋ ನಡೆಯುತ್ತೆ, ಒಂದು ತಪ್ಪು ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾರೆ ಅನ್ಸುತ್ತೆ ಆ ಸಮಯದಲ್ಲಿ. ಶ್ರೀನಿವಾಸ ಗೋಸ್ವಾಮಿ ಇವರು ಆಚಾರ್ಯರು ಅಲ್ಲೇ ಉಳಿದಿರ್ತಾರೆ. ಸೊ ಅವರು ಅದನ್ನ ಸರಿಪಡಿಸ್ತಾರೆ. ಮತ್ತೆ ಅವರ ಇದನ್ನು ಪ್ರದರ್ಶಿಸಿದ ಮೇಲೆ ಅವರ ಒಂದು ನಿಜವಾದ ಅರ್ಥವನ್ನು, ಭಾಗವತವನ್ನು ಆ ರಾಜನು ಸಂಪೂರ್ಣವಾಗಿ ಇವರ ಆಶ್ರಯ ಪಡಿತಾರೆ. ಮತ್ತೆ ಇವರನ್ನ ಆಶ್ರಯ ಪಡೆದ್ಮೇಲೆ, ಇವರನ್ನು ಶರಣಾದ್ಮೇಲೆ ಶಿಷ್ಯನಾಗಿ ಅವ್ರು ಹೇಳ್ತಾರೆ, ಈ ತರ ನಾವು ಬಂದದ್ ಕಾರ್ಯ ಇದಕ್ಕೆ, ನನ್ನದು ಒಂದು ಖಜಾನೆ, ಒಂದು ನಿಧಿ, ಆ ಪುಸ್ತಕಗಳು ಕಳುವಾಗಿದೆ. ಸೊ ರಾಜನೇ ಕಳ್ಳತನ ಮಾಡಿದ್ದು, ಮತ್ತೆ ಅವನು ಕೊಡ್ತಾನೆ ಎಲ್ಲರ ಇದೆಲ್ಲ. ಸೊ ಎನಿವೆ, ಈ ಹೇಳ್ತಾರೆ, ಆ ಪುಸ್ತಕಗಳನ್ನು ನೋಡಿದ್ದೆ, ಆ ಪುಸ್ತಕಗಳನ್ನು ಸ್ಪರ್ಶ ಮಾಡಿದ್ದೆ, ರಾಜನಿಗೆ ಬದಲಾವಣೆ ಆಯಿತು ಅಂತ ಕೂಡ ಹೇಳ್ತಾರೆ. ಸೊ ಈ ವೇದ ಜ್ಞಾನ ಅನ್ನೋದು ಹೀಗೆ. ಸೊ ನಾವು ಸುಮ್ಮನೆ ನೋಡೋದಲ್ಲ, ಸ್ಪರ್ಶ ಮಾಡೋದಲ್ಲ, ಅದನ್ನ ಆಲಿಸಬೇಕು, ಶ್ರವಣ ಮಾಡಬೇಕು, ಕೀರ್ತನೆ ಮಾಡಬೇಕು, ಸ್ಮರಣೆ ಮಾಡಬೇಕು. ಅದರಿಂದ ಆ ದಿವ್ಯ ಶಬ್ದದಿಂದ ನಮ್ಮ ಜೀವನ ಉದ್ಧಾರ ಆಗುತ್ತೆ. ಸೊ ಶಿಲ ಪ್ರಭುಪಾದ ಪುಸ್ತಕಗಳು ಕೂಡ ಹಾಗೆ ಸಂಪೂರ್ಣ ದಿವ್ಯ ಜ್ಞಾನದಿಂದ ಭರಿತವಾದದ್ದು. ಸೊ ಎಷ್ಟೆಷ್ಟು ನಾವು ಈ ಚರಿತ್ರೆಗಳು ಕೇಳ್ತೇವೆ, ಹೇಗೆ ಜನರು ಬದಲಾದರು ಅಂತ. ಎಲ್ಲೋ ಅವರ ಶಿಷ್ಯರು ಹೋಗಿ ಕೊಟ್ಟದ್ದು ಒಂದು ಇದರಲ್ಲಿ, ಎಲ್ಲಿ ಸ್ಲಾಟರ್ ಹೌಸ್ ಅಂದ್ರೆ ಅಲ್ಲೆಲ್ಲ ಪ್ರಾಣಿಗಳನ್ನ ಹತ್ಯೆ ಮಾಡೋ ಸ್ಥಳದಲ್ಲಿ. ಸೊ ಅವರೆಲ್ಲ ಓದ್ದವರು, ಅವರೆಲ್ಲ ಭಕ್ತರಾಗ್ಬಿಟ್ರು, ಒಂದು ಗ್ರೂಪೇ, ಫ್ರೆಂಡ್ಸೇ. ಸೊ ಇದೆಲ್ಲ ಕೇಳ್ತೇವೆ ನಾವು, ಈ ತರ ಎಷ್ಟೆಷ್ಟು ಬದಲಾವಣೆಗಳು ಈ ದಿವ್ಯ ಗ್ರಂಥಗಳಿಂದ, ಪ್ರಭುಪಾದರ ದಿವ್ಯ ಶಬ್ದಗಳು, ಅದರಿಂದ ಜನರು ಬದಲಾಗಿದ್ದಾರೆ. ಸೊ ವೇದ ಜ್ಞಾನ ಹಾಗೆ ಇದ್ದಾರೆ. ಸೊ ಇದು ನಮ್ಮ ಅಗತ್ಯ. ಕೇವಲ ನಮಗೆ ಆಹಾರ ಮಾತ್ರ ಅಗತ್ಯ ಅಲ್ಲ, ನಮಗೆ ಇನ್ನ ಆರ್ಥಿಕ ಸುಧಾರಣೆ ಅಗತ್ಯ ಅಲ್ಲ, ನಮಗೆ ಈ ದಿವ್ಯ ಶಬ್ದಗಳು ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರಲ್ಲಿ ಭಾಗವತ ಹೇಳ್ತಾರೆ, ಹರೇ ಕೃಷ್ಣ ಮಾತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ದಿವ್ಯ ಶಬ್ದ ಇದು ಮುಖ್ಯ. ಇದು ಹರೇ ಕೃಷ್ಣ. ಸೊ ನಾನು ಇಲ್ಲಿ ನಿಲ್ಲಿಸ್ತೇನೆ. ಯಾರ ಸೇರಿಸ್ತೀರಾ, ಹೇಳ್ತೀರಾ ಅಂದ್ರೆ ಹೇಳ್ಬೋದು.
ಸೊ ಇದರ ಮೂಲಕ ಏನಾಗುತ್ತೆ, ಈ ಶಬ್ದದ ಮೂಲಕ ನಮ್ಮ ಇಂದ್ರಿಯಗಳು ಪರಿಶುದ್ಧ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಇಂದ್ರಿಯಗಳ ಇದರ ಪಾತ್ರೆಯಲ್ಲಿ ಪಡೆದರು ಆ ಜ್ಞಾನವನ್ನು ಅಂತ ಹೇಳ್ತಾರೆ. ಬೃಹಸ್ಪತಿ ಪಡೆದರು. ಸೊ ಇಂದ್ರಿಯಗಳಿಂದ ನಾವು ಪಡಿತೇವೆ ಈ ಜ್ಞಾನ. ಅಷ್ಟೇ ಅಲ್ಲದೆ ಇಂದ್ರಿಯಗಳನ್ನು ಮತ್ತೆ ಅದರ ಪ್ರಕಾರವಾಗಿ ಅಳವಡಿಸಿ ನಾವು ಶುದ್ಧೀಕರಣ ಮಾಡ್ತೇವೆ. ಕೇಳೋದಕ್ಕೆ ಶ್ರವಣ ಮಾರ್ಗದಲ್ಲಿ ಕೇಳ್ತೇವೆ, ಈ ದಿವ್ಯ ಜ್ಞಾನ ಕೇಳ್ತೇವೆ, ಹರಿಕೃಷ್ಣ ಮಂತ್ರವನ್ನು ಕೇಳ್ತೇವೆ. ಮತ್ತೆ ನಮ್ಮ ಇಂದ್ರಿಯಗಳು ಜಡ ಇಂದ್ರಿಯಗಳಿಂದ ಋಷಿಕೇಶ ಸೇವನ ಭಕ್ತಿ ರುಚ್ಯತೆ. ಸೊ ಇಂದ್ರಿಯಗಳನ್ನು ಉಪಯೋಗಿಸ್ತೇವೆ ನಾವು. ಸೊ ಹಾಗಾಗಿ ಒಂದು ರೀತಿ ಇದು ಇಂದ್ರಿಯಗಳ ಮೂಲಕ ಅವ್ರು ಪಡೆದರು. ಅವ್ರಿಗೆ ತುಂಬಾ ಮುಖ್ಯ, ಇಂದ್ರಿಯಗಳು ಮುಖ್ಯ. ಈ ಇಂದ್ರಿಯಗಳಿಂದನೇ ಈ ದಿವ್ಯ ಜ್ಞಾನ ಪಡೆಯೋಕೆ ನಾವು ಈಗ ಮತ್ತೆ ಅದರ ಇಂದ್ರಿಯಗಳ ಅಭ್ಯಾಸದಿಂದ ನಾವು ಭಕ್ತಿಯಲ್ಲಿ ಸ್ಥಿರವಾಗಬಹುದು. ಸೊ ಹಾಗೆ ಇಂದ್ರಿಯಗಳ ಪಾತ್ರೆ ಅಂತ. ಓಕೆ, ಸೊ ಯಾರಿಗಿನೇನಿಲ್ಲ ಅಂದ್ರೆ ನಾನು ಇವತ್ತು ಎಂಡ್ ಮಾಡ್ತೇನೆ. ವಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ. ಶ್ರೀಲ ಪ್ರಭುಪಾದ್ ಕಿ ಜಯ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ನಿನ್ನೆ ಕ್ಲಾಸ್ ಹೇಗಿತ್ತು ಸರ್ವನಾಥ್ ಪ್ರಭು ಅವ್ರದ್ದು? ಚೆನ್ನಾಗಿತ್ತು ಪ್ರಭುಜಿ. ಚೆನ್ನಾಗಿ ಮಾಡಿದಾರೆ ಅವರು. ಮೊನ್ನೆ ಹರಿಣಿ ಮಾತಾಜಿ ತಗೊಂಡ್ರು ಮೊನ್ನೆ ಕ್ಲಾಸ್. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಕ್ಲಾಸಸ್ ಇತ್ತು ಸಂಜೆ, ಅದಕ್ಕೆ ನನಗೆ ಎಕ್ಸ್ಪರ್ಟ್ ಆಗಿದ್ದಾರೆ ಪ್ರಭುಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಈಗ ಮಕ್ಕಳದ್ದು ಇದು ಶುರು ಆಗ್ತಾ ಇದೆ ಮಾತಾಜಿ. ಜಯಂತಿ ಮಾತಾಜಿ ಬರ್ತೀರಾ ಅಂದ್ರೆ ಬನ್ನಿ, ನಮಗೆಲ್ಲ ಹೆಲ್ಪ್ ಮಾಡಿ. ನೀವು ಎಕ್ಸ್ಪರ್ಟ್ ನೀವು. ಇಲ್ಲಿ ಕ್ಯಾಂಪ್, ಸಮ್ಮರ್ ಕ್ಯಾಂಪ್ ಇಲ್ಲಿ ನಮ್ಗೆ ನಾಳೆಯಿಂದ ಇಲ್ಲಿ ಒಂದು 10 days. ಆನ್ಲೈನ್ ಅಲ್ಲಿ ಇದೆಯಾ ಪ್ರಭುಜಿ? ಆನ್ಲೈನ್ ಅಲ್ಲಿ ಸದ್ಯಕ್ಕಿಲ್ಲ, ಇವಾಗ ಆಫ್ಲೈನ್ ಇಲ್ಲಿ. ಸೊ ನೀವು ಬರ್ತೀರಾ ಅಂದ್ರೆ ಇಲ್ಲೇ ಉಳಿದೆ ಇಲ್ಲಿ ಎಲ್ಲ ನೋಡಿ. ಇಲ್ಲಿ ತುಂಬಾ ಮಕ್ಕಳು ಬರ್ತಾರೆ ಈಗ ನಾಳೆಯಿಂದ. ಓಕೆ ಪ್ರಭುಜಿ, ನೋಡ್ತೇನೆ, ಟ್ರೈ ಮಾಡ್ತೇನೆ. ನೋಡಿ ಎಷ್ಟು ಮಕ್ಕಳು ರಿಜಿಸ್ಟರ್ ಆದ್ರು ಪ್ರಭುಜಿ? ಎಷ್ಟು ಕೇಳ್ಬೇಕು ಮಾತಾಜಿ, ಕೇಳ್ತೀನಿ ನಾನು. ನಾಳೆ ಇರ್ತಾರೆ, ತುಂಬಾ ಜನ ನಾಳೆ ಇರ್ತಾರೆ. ನಿಮ್ ಮಾಲ್ತಿ ಮಾತಾಜಿ ಇದ್ದಾರ ಲೋಕಲ್ ಅವರು, ಅವರೆಲ್ಲ ಕರ್ಕೊಂಡ್ ಬಂದ್ಬಿಡ್ತಾರೆ ಎಲ್ಲರನ್ನು. ಮಕ್ಕಳ ಸೈನ್ಯ ಎಲ್ಲ ಲೋಕಲ್ಸ್ ಅಲ್ಲ ಪ್ರಭುಜಿ? ದೂರದಿಂದನೂ ಕಾಲ್ ಮಾಡ್ತಾ ಇದ್ದಾರೆ, ಕಾಲ್ಗಳು ಬರ್ತಾ ಇದೆ, ಎನ್ಕ್ವೈರೀಸ್. ಯಾವ್ದು ಕನ್ನಡ ಮಾತನ್ನ ಎಲ್ಲ ಲ್ಯಾಂಗ್ವೇಜ್ ಇದೆಯಾ ಪ್ರಭುಜಿ? ಈಗ ಸದ್ಯಕ್ಕೆ 2 ಭಾಷೆ ಅಲ್ವಾ ಇಲ್ಲಿ. ತುಳು ಇರ್ತಾರೆ, ತುಳು ಮಕ್ಕಳು. ಆದ್ರೆ ತುಳು ಮಾಡ್ಬೋದು ಬೇಕಾದ್ರೆ ನಾವು ಎಲ್ಲ ನಾವು ಜಾಸ್ತಿ ಜನ ಇದ್ರೆ ತುಂಬಾ ಮಾಡ್ಬೋದು ನಾವು. ಇಲ್ಲಾಂದ್ರೆ ಎಲ್ಲರನ್ನು ಕಲಿಸ್ಬಿಡ್ಬೇಕಾಗತ್ತೆ ನಮ್ಮ ಇದ್ರ ಮೇಲೆ, ನಮ್ಮ ಇದ್ರ ಕೆಪಾಸಿಟಿ ಮೇಲೆ. ಸೊ ತುಂಬಾ ಇದ್ರೆ ನಮ್ಮ ಡಿವೋಟೀಸ್ ತುಂಬಾ ಟೀಚ್ ಮಾಡೋರೆಲ್ಲ ಇದ್ರೆ ಚಿಕ್ಕ ಗ್ರೂಪ್ ಮಾಡಿದಷ್ಟು ಒಳ್ಳೇದು. ಆಕ್ಚುಲಿ ಪರ್ಸನಲ್ ಆಗಿರುತ್ತೆ, ಇಲ್ಲಾಂದ್ರೆ ಒಂದು ಇಂಪರ್ಸನಲ್ ಆಗಿರುತ್ತೆ. ಬೆಳಿಗ್ಗೆ ಹೊತ್ತೇನೋ ಅವ್ರಿಗೆ ಸ್ವಲ್ಪ ಭಗವದ್ಗೀತೆ ಇದೆಲ್ಲ ಕಳ್ಸೋದು ಅಂತೇನೋ 10 to 12. ಮತ್ತೆ ಮಧ್ಯಾಹ್ನದ ಅವ್ರ ಪ್ರಸಾದ ತಗೊಂಡು ಮಧ್ಯಾಹ್ನ ಸೆಷನ್ ಅಲ್ಲಿ ಅವ್ರಿಗೆ ಸ್ವಲ್ಪ ಏನಾದ್ರು ಅವ್ರ ಕಲೆಗಳು, ಆತರ ಡ್ರಾಯಿಂಗು, ಪೇಂಟಿಂಗ್, ಬೇರೆ ಬೇರೆ ರೀತಿ ಅವ್ರು ಒಬ್ಬೊಬ್ಬರಿಗೆ ಭರತನಾಟ್ಯ ಅವ್ರಿಗೆ ಏನೇನು ಇಂಟ್ರೆಸ್ಟ್ ಇದೆ ಆ ತರ ಟೀಚರ್ಸ್ ಅನ್ನು ಕರೆಸಿದ್ದಾರೆ. ಆತರ 2 ಸೆಷನ್. ಮತ್ತೆ ಜಯಂತಿ ಭರತನಾಟ್ಯ ಟೀಚರ್ಸ್ ಇದ್ದಾರಾ ಪ್ರಭುಜಿ? ಮಾತಾಜಿ ಭರತನಾಟ್ಯ ಟೀಚರು ಇದ್ದಾರಾ? ಏನೋ ಆತರ ಎಲ್ಲ ಏನೋ ಕೇಳಿದೆ ನಾನು. ನಾನು ಎಕ್ಸಾಕ್ಟ್ ಆಗಿ ನಾನು ಕೇಳ್ತೀನಿ. ನೀನು ಸರ್ನಾಥ್ ಪ್ರಭು ಕೇಳ್ಬೋದು. ಸರ್ನಾಥ್ ಹೌದಷ್ಟು ಪ್ರಭು ಕೇಳ್ತೇನೆ ನಾನು. ಅಲ್ಲೇ ಹಾಲ್ಟ ಪ್ರಭುಜಿ ಅವರು ಮಕ್ಕಳು? ಇಲ್ಲ ಇವರೆಲ್ಲ ಬಂದು ಯಾರಾದ್ರೂ ನಮ್ಮ ಹೊರಗಿಂದ ನೀವು ಬರ್ತೀರಾ ಅಂದ್ರೆ ನಿಮ್ಮ ಕರ್ಕೊಂಡ್ ಬನ್ನಿ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು. ಅವ್ರೆಲ್ಲ ಆಲ್ಟ್ ಆಗಿ ಎಲ್ಲ ಅಟೆಂಡ್ ಮಾಡ್ಬೋದು. ಹರೇ ಕೃಷ್ಣ, ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶಕುಂತಳ ಮಾತಾಜಿದು ಒಂದು ಮೊಮ್ಮಗ ಇದ್ದಾನೆ, ಅವನನ್ನು ಸಹ ಕರ್ಕೊಂಡು ಬರೋಣ. ಎಲ್ಲ ಅಲ್ಲಿ ಗಿಡಗಳು ಯಾವ್ದು ಉಳಿಲಿಕ್ಕಿಲ್ಲವ ಅಂತ ಹೇಳಿ. ಶಕುಂತಳ ಮಾತಾಜಿ ಇಲ್ಲ, ಎಲ್ಲ ಮಕ್ಕಳು ಒಟ್ಟಿಗೆ ಆಡುವಾಗ ಅವ್ರೇನ್ ಮಾಡುದಿಲ್ಲ ಮಾತಾಜಿ. ಅವ್ರು ಸುಮ್ನೆ ಆಗ್ತಾರೆ. ಒಬ್ಬೊಬ್ರೆ ಇದ್ರೆ ಮಾತ್ರ ಅವರಿಗೆ ತುಂಬಾ ಆಕ್ಟಿವ್ ಆಗಿರ್ತಾರೆ. ಅವರು ಒಟ್ಟೊಟ್ಟಿಗಿದ್ರೆ ಅವರು ಇದಾಗಲ್ಲ. ಅವರೊಟ್ಟಿಗೆ ಆಡುವಾಗ ಅವರೆಲ್ಲ ಬೇರೆ ಮರ್ತೋಗ್ತಾರೆ, ಎಲ್ಲ ಮರ್ತೋಗ್ಬಿಡ್ತಾರೆ. ಅವ್ರಿಗೆಲ್ಲ ಅವ್ರ ತರಲೆ ಮರ್ತೋಗ್ಬಿಡ್ತಾರೆ ಅವರು. ಅವ್ರವರೇ ಆಡೋಡ್ಕೊಳ್ತಾರೆ. ಪ್ರಭುಜಿ, ಜಯಂತಿ ಮಾತಾಜಿ ಬರ್ತಾರೆ ನೋಡಿ, ಸಮ್ಮರ್ ಕ್ಯಾಂಪ್ ಮುಗಿ ತನಕ ಇರ್ತಾರೆ. ಯಾರು? ಜಯಂತಿ ಮಾತಾಜಿಯಾ? ಹೌದು.